మూలండు మూలండు ಪ್ರಸನ್ನ ಪ್ರತಾಪ್ ಯಾರ ಚೆನ್ನಾಗಿದೆ
ಮೈನಾರಿಟಿ ಕಾನ್ಫ್ಲಿಗೆ కృష్ణని అదా अन्नी सूपर बत्ती मात्र भारी सूपर बत्ती बोर्डा ऊरने को रोड ओ ओ हाँ पोई 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 सरिया मस्त गुंडी के बाद अच्छा अद्भुत
Woi. Dan itu bola ini. Padi. Mana? Ajidan ನನಗೆ ದಾಡಿ ఎందుకు అందే jangan iriginca balik anda yang kalau kayaknya itu जत्रे गाड़ी के बाटा कुछ अरे ना और ना गाड़ी नीचे चला ಇದು ಅಂತಾನೆ ಓಡ್ರೇನಾ ಓಯ್ ಮಸಾಜ್ ತುಮಕೋ ನಮ್ಮ
ನಂಬರ್ ಒಂದು ಕೊಡ್ಲೆ ತೊಂದರೆ ತೊಂದರೆ 900 54 825 ಸರ್ ಏನಾದ್ರು ನ್ಯೂಸ್ ಪ್ರೊಫೈಲ್ ಓಕೆ ಸರಿ ಸರಿ ಆತ ಏನು ಜೊತೆ ಪಂಡರ ಬಟ್ ಆರ್ನ ಮೊಬೈಲ್ ಆಲ್ರೆಡಿ ಫುಲ್ ಮೆಸೇಜ್ ಕಾಲ್ ಬೈದೆ ಏನು ಫೋನ್ ಅಂತಾರೆ ಮಲ್ದ ಗೊತ್ತಂಡೆ ಎಂಟು ಫೋನ್ ಮಾಡ್ತೀರಾ ధరపేడు ఉందిలే రకాలే
సూపర్ వర్క్. ಇರುವತ್ತೈದು ಒಂಜುಂಡು ಗಾಡಿ ತೊಲಾಯಿನ್ ಕ್ಯಾಶ್. ಯಾವ
रामराज उंडा ते रामराज उंडा था and I did wait एन्ना करले अब लेवल निकल मल्ला था तीर्थ वाले बुक्का बुटवा लिया था
ಕಲ್ಯಾಣಾತ್ಮಗಾತ್ರಾಯ ಕಾಮಿತಾರ್ಥಪ್ರದಾಯ ಶ್ರೀಮದ್ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ದಯಮಾಡು ದೇವರೇ, ವೆಂಕಟರಮಣ ದೇವರ ದಿವ್ಯ ದರ್ಶನ ದೇವರ ಸನ್ನಿಧಾನದಲ್ಲೊಂದು ಇದಕ್ಕಿಂತ ಮೊದಲೇ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿದ ಪ್ರಕಾರವಾಗಿ ದೇವರ ಅನುಗ್ರಹ ಆಶೀರ್ವಾದ ದೇವರು ಪ್ರಾಪ್ತಿ ಮಾಡಿಕೊಟ್ಟಿದ್ದಾರೆ. ಯೋಗ್ಯವಾದಂತಹ ಜನಸೇವೆ, ಜನಾರ್ದನ ಸೇವೆ ಅಂತ ಹೇಳಿದ್ದಾರೆ. ದೇವರ ಅನುಗ್ರಹ ಆಶೀರ್ವಾದದಿಂದ ಮುಂದಿನ ದಿನಗಳಲ್ಲಿ ಸಿಕ್ಕಂತಹ ಈ ಉನ್ನತ ಸ್ಥಾನಕ್ಕೆ, ಮಾನಕ್ಕೆ ಏನು ಅಡ್ಡಿ ಆತಂಕ ಬರುವ ಹಾಗೆ ಆ ಸ್ಥಾನಮಾನಕ್ಕೆ ಯೋಗ್ಯವಾದಂಥ ಗೌರವ ಸಿಗುವ ಹಾಗೆ ದೇವರು ಅನುಗ್ರಹ ಮಾಡಿಕೊಡಬೇಕು. ದೇಹದಲ್ಲಿ ಸುದೃಢ ಆಯುಷ್ಯ, ಆರೋಗ್ಯ, ಯೋಗ್ಯವಾದಂತಹ ಸರ್ವಜನರ ಸೇವೆ ಮಾಡುವಲ್ಲಿ ದೇವರ ಅನುಗ್ರಹ ಆಶೀರ್ವಾದಗಳನ್ನು ಪ್ರಾಪ್ತಿ ಮಾಡಿಕೊಟ್ಟು ದೇವರ ಸನ್ನಿಧಾನದಲ್ಲಿ ಒಂದು ಮುಂದಿನ ಭವಿಷ್ಯ ಕಾಲಕ್ಕಾಗಿ ಬೇಡಿಕೊಂಡಂತಹ ಸರ್ವ ಪ್ರಾರ್ಥನೆಗಳನ್ನು ಪರಮಾತ್ಮ ನೆರವೇರಿಸಿಕೊಟ್ಟು ದೇವರ ಸಂಪೂರ್ಣ ಅನುಗ್ರಹ ಅಧ್ಯಕ್ಷರು ಅಧ್ಯಕ್ಷರು ಒಳ್ಳೆಯದು ಇಲ್ಲ ಅಧ್ಯಕ್ಷ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಗಳ ವಿಧಾನ ಪರಿಷತ್ ಚುನಾವಣೆಯಲ್ಲಿ ವಿಶೇಷವಾಗಿ ಹೆಚ್ಚಿನ ಮತಗಳಿಸಿ ವಿಜಯಿ ಅಭ್ಯರ್ಥಿಯಾಗಿ ಇವತ್ತು ಮಹಲಿಂಗೇಶ್ವರನ ಅನುಗ್ರಹಕ್ಕಾಗಿ ಬಂದಿದ್ದೀರಿ. ಹಾಗೆ ಮುಖ್ಯವಾಗಿ ಈ ಪುತ್ತೂರು ಕ್ಷೇತ್ರದ ಸಿಂಹಾಧಿಪತಿಯಿಂದ ಮಹಲಿಂಗೇಶ್ವರನ ಪೂರ್ಣ ಅನುಗ್ರಹದೊಂದಿಗೆ ನಿಮ್ಮ ರಾಜಕೀಯ ಜೀವನದಲ್ಲಿ ಸಾಮಾಜಿಕವಾಗಿ ಅಥವಾ ನಿಮ್ಮ ವಿಧಾನ ಪರಿಷತ್ ಮೇಲ್ಮನೆ ಸದಸ್ಯರಾಗಿ ಆಯ್ಕೆಯಾದ ಉದ್ದೇಶವಾಗಿ ಮಹಲಿಂಗೇಶ್ವರನ ಪೂರ್ಣ ಅನುಗ್ರಹ ಸಾಫಲ್ಯತೆ ಶ್ರೀರಕ್ಷೆ ಮೂಲಕ ಅನುಗ್ರಹಿಸಿ ಆ ಮೂಲಕ ಈ ಕ್ಷೇತ್ರಗಳ ಸರ್ವಾಂಗೀಣ ಅಭಿವೃದ್ಧಿ ಮಾಡುವಂತಹ ಶಕ್ತಿ, ಚೈತನ್ಯ, ಯೋಗ ಭಾಗ್ಯಗಳೊಂದಿಗೆ ನಿಮ್ಮ ಅಥವಾ ನಮ್ಮೆಲ್ಲರ ಸಕಲ ಮನಸ್ಸಂಕಲ್ಪ ಇಷ್ಟ ಕಾಮನೆಗಳಂಥದ್ದೆಲ್ಲವನ್ನು ಈಡೇರಿಸಿಕೊಟ್ಟು ಈ ಕ್ಷೇತ್ರದ ಅಭಿವೃದ್ಧಿ ಮಾಡಿಸಿ ಏನು ಜನಗಳ ಸಮಸ್ಯೆಗಳೆಲ್ಲವನ್ನು ನಿವಾರಣೆ ಮಾಡಿಬಿಟ್ಟು ಈ ಕ್ಷೇತ್ರವನ್ನು ಬೆಳಗಿಸಿ ಮುಂದಕ್ಕೆ ನಿಮ್ಮ ವೈಯಕ್ತಿಕವಾಗಿ ನಿಮಗೆ ಆಯುಷ್ಯ, ಆರೋಗ್ಯ, ಸುಖ, ಸಂಪತ್ತು ಎಂಬ ಸೌಭಾಗ್ಯವೊಂದಿಗೆ ಎಲ್ಲರ ಪ್ರೀತಿಗೆ ಪಾತ್ರರಾಗಿ ಎಲ್ಲರ ಸಹಕಾರ ಪ್ರೋತ್ಸಾಹದೊಂದಿಗೆ ಮುಂದಕ್ಕೂ ಇನ್ನೂ ಹೆಚ್ಚಿನ ಶ್ರೇಯಸ್ಸು, ಕೀರ್ತಿ, ಗೌರವ, ಸತ್ಫಲಗಳೊಂದಿಗೆ ಉನ್ನತ ಸ್ಥಾನಮಾನ ಅಥವಾ ಉನ್ನತ ಪದವಿಗಳನ್ನು ಅಲಂಕರಿಸುವಂತಹ ಯೋಗಭಾಗ್ಯವನ್ನು ಅನುಗ್ರಹಿಸಿ ಹಾಗೆಯೇ ಜೀವನದಲ್ಲಿ ಬರತಕ್ಕಂತಹ ಗ್ರಹಚಾರ ದೋಷಾದಿ ಕಷ್ಟಗಳು, ದುರಿತಗಳು, ಅವಘಡಗಳು, ಅನಾರೋಗ್ಯಗಳು, ಅಪವಾದ, ಅಪಕೀರ್ತಿಗಳು ಅಥವಾ ಯಾವುದೇ ರೀತಿಯ ಸಮಸ್ಯೆಗಳಿದ್ದಲ್ಲಿ ಎಲ್ಲ ದುರಿತ ದೋಷಗಳನ್ನು ಮಹಲಿಂಗೇಶ್ವರನ್ನು ನಿವಾರಣೆ ಮಾಡಿಕೊಟ್ಟು ನಮ್ಮ ಉತ್ತರೋತ್ತರ ಶ್ರೇಯೋಭಿವೃದ್ಧಿಯನ್ನು, ಕ್ಷೇಮವನ್ನು ಅನುಗ್ರಹಿಸಿ ಈ ಕ್ಷೇತ್ರದಲ್ಲಿ ಕೂಡ ಹೆಚ್ಚಿನ ಪುತ್ತೂರು ಕ್ಷೇತ್ರದಲ್ಲಿ ಹೆಚ್ಚಿನ ಆಗಬೇಕಾದಂಥ ಕೆಲಸಗಳೆಲ್ಲ ಮಾಡುವಂತಹ ಶಕ್ತಿ, ಚೈತನ್ಯ, ಭಾಗ್ಯವನ್ನು ಕೂಡ ಅನುಗ್ರಹಿಸಿ ಈ ಎರಡು ಅವಿಭಜಿತ ಜಿಲ್ಲೆಗಳನ್ನು ಉತ್ತರೋತ್ತರವಾಗಿ ಮಾದರಿಯಾಗಿ ಬೆಳಗಿಸುವಂತಹ ಕೀರ್ತಿ ನಿಮ್ಮ ಅನುಗ್ರಹಿಸಲಿ ಅಂತೇಳಿ ಮಹಲಿಂಗೇಶ್ವರನ ಮನಸಾರ ಪ್ರಾರ್ಥನೆಯನ್ನು ಭಕ್ತಿಸುತ್ತಕ್ಕಂಥ ಪ್ರಾರ್ಥನೆ ಹರಿಶಕ್ತಿ. ವಂದೇ ದೇವ ಉಮಾಪತಿಂ ಸುರಗುರು ವಂದೇ ಜಗತ್ಕಾರಣ ವಂದೇ ಪನ್ನಗಭೂಷಣಂ ಮೃಗಧರ ವಂದೇ ಪಶೂನಾಂ ಪತಿಂ ವಂದೇ ಸೂರ್ಯ ಶಶಾಂಕ ವಂದಿನಯನ ವಂದೇ ಮುಕುಂದಪ್ರಿಯಂ ವಂದೇ ಭಕ್ತಜನಾಶ್ರಯಂಚ ವರದಂ ವಂದೇ ಶಿವಂ ಶಂಕರಂ. ನಮ್ಮ ಪುತ್ತೂರಿನ ಮತ್ತು ವಿಶ್ವಕುಮಾರ್ ಪುತ್ತೂರು ಇವರ ಅಭಿನಂದನಾ ಸಮಾರಂಭದಲ್ಲಿ ಈಗಾಗಲೇ ನಮ್ಮ ಜೊತೆ ಜಿಲ್ಲೆಯ ಯಾರು ಬರ್ತಾರೆ ಈಗಾಗಲೇ ನಮ್ಮ ಈ ಶುಭ ಕಾರ್ಯಕ್ರಮದಲ್ಲಿ ಸೇರಿಕೊಂಡಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ಈ ಶುಭ ಕಾರ್ಯಕ್ರಮ ಪ್ರಾರಂಭವಾಗುತ್ತಿದೆ. ನಮ್ಮ ಪುತ್ತೂರಿನ ಸೌಭಾಗ್ಯ ಈಗಾಗಲೇ ಪುತ್ತೂರಿನ ಭಾರತೀಯ ಜನತಾ ಪಾರ್ಟಿಯ ಕೊರತೆಯನ್ನು ನೀಗಿಸಿರುವಂತಹ ಪುತ್ತೂರು ಮತ್ತು ವಿಶ್ವಕುಮಾರ್
ವಂದೇ ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ನಮ್ಮ ಈ ಸಭಾ ಕಾರ್ಯಕ್ರಮವನ್ನು ಪ್ರಾರಂಭಿಸುತ್ತಾ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂತಹ ದಯಾನಂದರು, ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಅವರು, ಬಂದಿರುವಂತಹ ನಮ್ಮ ಪಕ್ಷದ ಪ್ರಮುಖರನ್ನು ವೇದಿಕೆಗೆ ಆಹ್ವಾನಿಸಬೇಕಾಗಿ ಕೇಳಿಕೊಳ್ತಿದ್ದೇವೆ. ನಮ್ಮ ಜಿಲ್ಲೆಯ ಅಧ್ಯಕ್ಷರಾಗಿರುವಂತಹ ಸತೀಶ್ ಕುಂಬಾಳ್ರವರನ್ನು, ನಮ್ಮ ಹಿರಿಯರು, ನಮ್ಮ ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪ್ರತಾಪ್ ಕುಮಾರ್ ನಾಯ್ಕರವರನ್ನು, ನಮ್ಮ ನಿಕಟಪೂರ್ವ ಶಾಸಕರಾಗಿರುವಂತಹ ಸಂಜು ಮಠಂದೂರವರನ್ನು, ನಮ್ಮ ಮಾಜಿ ಶಾಸಕರಾಗಿರುವಂತಹ ಮಲ್ಲಿಕಾ ಪ್ರಸಾದ್ ಅವರನ್ನು, ನಮ್ಮ ಜಿಲ್ಲೆಯ ಉಪಾಧ್ಯಕ್ಷರಾಗಿರುವಂತಹ ಪ್ರಸನ್ನ ಮಾರ್ಕ್ ಅವರನ್ನು, ಅದೇ ರೀತಿ ನಮ್ಮ ನಗರಸಭೆಯ ಅಧ್ಯಕ್ಷರಾಗಿರುವಂತಹ ಲೀಲಾವತಿ ಕೃಷ್ಣನಗರ ಇವರನ್ನು, ನಮ್ಮ ವಿಧಾನಸಭಾ ಈ ಚುನಾವಣೆಯ ಸಂಚಾಲಕರಾಗಿರುವಂತಹ ನಿತೀಶ್ ಕುಮಾರ್ ಶಾಂತಿವನ ಹಾಗೂ ಸಹ ಸಂಚಾಲಕರಾಗಿರುವಂತಹ ಸಂತೋಷ್ ರೈ ಕೈಕರ್ ಇವರು, ನಮ್ಮ ರಾಜ್ಯ OBC ರಾಜ್ಯ ಕಾರ್ಯದರ್ಶಿ ಆಗಿರುವಂತಹ RC ನಾರಾಯಣರವರು, ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಕಾರ್ಯದರ್ಶರಾಗಿರುವಂತಹ ಶ್ರೀಮತಿ ಜಿಜ್ಜಾ ಆರ್ ಗೌರಿ ಅವರು, ಜಿಲ್ಲೆಯ ST ಮೋರ್ಚಾದ ಅಧ್ಯಕ್ಷರಾಗಿರುವಂತಹ ಹರೀಶ್ ಬಿಜಕ್ರೆ ಅವರನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸ್ವಯಂ ಸೇವಕನಾಗಿ, ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತನಾಗಿ ನಮ್ಮ ಪುತ್ತೂರಿನ ಮತ್ತು ಕಿಶೋರಣ್ಣನಿಗೆ ಅಭಿನಂದನಾ ಸಮಾರಂಭಕ್ಕೆ ಆದರದಿಂದ ಗೌರವದಿಂದ ಆಹ್ವಾನಿಸುತ್ತಾ ಕಾರ್ಯಕ್ರಮದ ಪ್ರಾರಂಭಕ್ಕೆ ಪ್ರಾರ್ಥನೆ ಗೌರಿ ಬಣ್ಣೂರು ಇವರಿಂದ. ವಂದೇ ಮಾತರಂ, ವಂದೇ ಮಾತರಂ, ಸುಜಲಾಂ ಸುಫಲಾಂ ಮಲಯಜ ಶೀತಲಾಂ ಸಸ್ಯಶ್ಯಾಮಲಾಂ ಮಾತರಂ, ವಂದೇ ಮಾತರಂ. ಶುಭ್ರಜ್ಯೋತ್ಸ್ನಾ ಪುಲಕಿತಯಾಮಿನೀಂ ಪುಲ್ಲಕುಸುಮಿತಾ ದ್ರುಮದಲ ಶೋಭಿನೀಂ ಸುಹಾಸಿನೀಂ ಸುಮಧುರ ಭಾಷಿಣೀಂ ಸುಗದಾಂ ವರದಾಂ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ. बोलो भारत माता की. ಇವರಿಗೆ ಮುಂದಕ್ಕೆ ಪ್ರಾಸ್ತಾವಿಕ ಮಾತುಗಳೊಂದಿಗೆ ಸ್ವಾಗತ ಮಾಡಲಿದ್ದಾರೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ನಗರ ಮಂಡಲದ ಅಧ್ಯಕ್ಷರಾಗಿರುವಂತಹ ಶಿವಕುಮಾರ್ ಅವರು. हरि ओम। भारत माता की, भारत माता की, भारतीय जनता पार्टी की, भारतीय जनता पार्टी की, वंदे वंदे। ಶ್ರೀ ಪುತ್ತೂರು ಮಾಲಿಂಗೇಶ್ವರ ದೇವರನ್ನು ಸ್ಮರಿಸುತ್ತಾ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಸ್ಥಳೀಯ ಪ್ರಾಧಿಕಾರ ಕ್ಷೇತ್ರದ ವಿಧಾನ ಪರಿಷತ್ ಉಪಚುನಾವಣೆಯಲ್ಲಿ ಅಭೂತಪೂರ್ವ ವಿಜಯವನ್ನು ಸಾಧಿಸಿ ಅದಕ್ಕೆ ಕಾರಣವಾದ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ
ಪಂಚಾಯತ್, ಪಟ್ಟಣ ಪಂಚಾಯತ್ ಮತ್ತು ನಗರಸಭೆ ಸದಸ್ಯರ ಎಲ್ಲರ ಮತ್ತು ನಮ್ಮ ದೇವರು ದುರ್ಲಭ ಕಾರ್ಯಕರ್ತರ ಈ ಅಭಿನಂದನಾ ಸಭೆ ಉಪಸ್ಥಿತರಿರುವ ನಮ್ಮ ಪ್ರಥಮವಾಗಿ ಅವರಿಗೆ ಅಭಿನಂದನೆ ಮತ್ತು ಸ್ವಾಗತ. ಇವತ್ತಿನ ಈ ಅಭಿನಂದನಾ ಸಭೆ ಅಧ್ಯಕ್ಷತೆಯನ್ನು ವಹಿಸಿರುವ ದಯಾನಂದ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದ ದಯಾನಂದ್ ಅವರಿಗೆ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ನಮ್ಮ ಜಿಲ್ಲಾಧ್ಯಕ್ಷರಾದ ಸತೀಶ್ ಅಣ್ಣ ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಅದೇ ರೀತಿ ಇವತ್ತಿನ ಕೇಂದ್ರ ಬಿಂದು ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗಿ ದಕ್ಷಿಣ ಕನ್ನಡ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಯುವ ಮೋರ್ಚಾದ ಅಧ್ಯಕ್ಷರಾಗಿ, ರಾಜ್ಯ ಯುವ ಮೋರ್ಚಾದ ಉಪಾಧ್ಯಕ್ಷರಾಗಿ, ಬಿಜೆಪಿ ಜಿಲ್ಲಾ ಕಾರ್ಯಕಾರಿಣಿ ಸದಸ್ಯರಾಗಿ, ಮೆಸ್ಕಾಂ ನಾಮದಲ್ಲಿ ಸದಸ್ಯರಾಗಿ ಕಾರ್ಯನಿರ್ವಹಿಸಿದ, ಈಗ ಗೆಲುವನ್ನು ಸಾಧಿಸಿದ ನಮ್ಮ ಕಿಶೋರಣ್ಣನವರಿಗೂ ಎಲ್ಲರ ಪರವಾಗಿ ಪ್ರೀತಿಪೂರ್ವಕ ಸ್ವಾಗತ. ಹಾಗೆ ನಮ್ಮ ನಿಕಟಪೂರ್ವ ಶಾಸಕರು ಸಂಜೀವಣ್ಣ ಇದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ಪ್ರತಾಪಣ್ಣ ಇದ್ದಾರೆ, ಅವರಿಗೂ ಸ್ವಾಗತ. ಹಿರಿಯರಾದ ಮಲ್ಲಿಕ ಪ್ರಸಾದ್ ಅವರಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಪ್ರಸನ್ನ ಮಾರ್ಗ ಅವರಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ರಾಜ್ಯ ಓಬಿಸಿ ಮೋರ್ಚಾದ ಕಾರ್ಯದರ್ಶಿಯಾದ ಆರ್ ಸಿ ನಾರಾಯಣ ಅವರಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ನಗರಸಭೆಯ ಅಧ್ಯಕ್ಷರಾದ ಲೀಲಾವತಿ ಅವರಿದ್ದಾರೆ, ಅವರಿಗೂ ಸ್ವಾಗತ. ನಮ್ಮ ಇಲ್ಲಿಯ ಸಂಚಾಲಕರಾದ ನಿತೀಶ್ ಕಾಂತಿವನ್ ಅವರಿದ್ದಾರೆ, ಅವರಿಗೂ ಸ್ವಾಗತ. ಜಿಲ್ಲಾ ಕಾರ್ಯದರ್ಶಿಗಳಾದ ವಿದ್ಯಾ ಗೌರಿ ಅವರಿದ್ದಾರೆ, ಅವರಿಗೂ ಸ್ವಾಗತ. ಸಂಚಾಲಕರಾದ ಸಂತೋಷ್ ಕೈಕರ್ ಅವರಿದ್ದಾರೆ, ಅವರಿಗೂ ಸ್ವಾಗತ. ಓಬಿಸಿ ಮೋರ್ಚಾದ ಜಿಲ್ಲಾ ಅಧ್ಯಕ್ಷರಾದ ಹರೀಶ್ ಬಿಜತ್ರೆ ಅವರಿಗೆ ಸ್ವಾಗತ. ಜಿಲ್ಲಾಧ್ಯಕ್ಷರು ಎಸ್ಟಿ ಮೋರ್ಚಾ. ಹಾಗೆ ನಮ್ಮ ಹಿರಿಯರಾದ ಪ್ರಸಾದ್ ಭಂಡಾರಿ ಅವರಿದ್ದಾರೆ, ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಮತ್ತು ನಮ್ಮ ಎಲ್ಲ ಹಿರಿಯ ಕಾರ್ಯಕರ್ತರು, ಹಿರಿಯರು ಹಾಗೂ ನಮ್ಮ ಅಮೆರಿಕದಲ್ಲಿ ಮೋದಿ ಅವರನ್ನು ಸ್ವಾಗತಿಸಿ ಅವರಿಗೆ ಅಲ್ಲಿ ಕಾರ್ಯಕ್ರಮವನ್ನು ಆಯೋಜಿಸಿದ ಸುಭಾಷಣ್ಣನವರ ಮಗ ವಿಪುಲ್ ರೈ ಅವರಿದ್ದಾರೆ, ಅವರಿಗೂ ಪ್ರೀತಿಪೂರ್ವಕ ಸ್ವಾಗತ. ಅಲ್ಲಿ ಎಲ್ಲ ಹಿರಿಯರಿಗೂ, ಕಾರ್ಯಕರ್ತರಿಗೂ, ಪಂಚಾಯತ್ ಸದಸ್ಯರಿಗೂ, ನಗರಸಭೆ ಸದಸ್ಯರಿಗೂ, ಪಟ್ಟಣ ಪಂಚಾಯತ್ ಸದಸ್ಯರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೂ ಎಲ್ಲರಿಗೂ ಪ್ರೀತಿಪೂರ್ವಕ ಸ್ವಾಗತ. ಸ್ವಾಗತ ಮಾಡಿರುವಂತಹ ನಗರ ಮಂಡಲದ ಅಧ್ಯಕ್ಷರಾದಂತಹ ಶಿವಕುಮಾರ್ ತಂದು ಆತ್ಮೀಯವಾದ ಸ್ವಾಗತವನ್ನು ಬಯಸುತ್ತಾ, ನಮ್ಮ ಜಿಲ್ಲೆಯ ಅಧ್ಯಕ್ಷರಾದಂತಹ ಸತೀಶ್ ಕುಮಾರ್ ಅವರು ವೇದಿಕೆಯಲ್ಲಿರುವಂತಹ ಎಲ್ಲ ನಾಯಕರು ಭಾರತ ಮಾತೆಗೆ ಪುಷ್ಪಾರ್ಚನೆಯನ್ನು ಮಾಡುವುದರ ಮೂಲಕ ಈ ಸಭಾ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ಕೊಡಲಿದ್ದಾರೆ. बोलो भारत माता की, भारत माता की, भारत माता की, वंदे वंदे वंदे. ಕಾರ್ಯಕ್ರಮದ ಮುಂದಕ್ಕೆ ನಮ್ಮ ಜಿಲ್ಲೆಯ ಅಧ್ಯಕ್ಷರು, ನಮ್ಮ ನಾಯಕರಾಗಿರುವಂತಹ ಸತೀಶ್ ಕುಂಪಾಲ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳ್ಕೊಳ್ತಾ ಇದ್ದೇವೆ. ಭಾರತ್ ಮಾತಾ ಕಿ. ಭಾರತೀಯ ಜನತಾ ಪಾರ್ಟಿ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಈ ಒಂದು ಸಭೆಯಲ್ಲಿ ಉಪಸ್ಥಿತರಿರುವಂತಹ ಮಂಡಲದ ಅಧ್ಯಕ್ಷರಾದ ದಯಾನಂದ್ ಅವರೇ, ನಗರ ಮಂಡಲದ ಅಧ್ಯಕ್ಷರಾದ ಶಿವಕುಮಾರ್ ಅವರೇ, ನಮ್ಮೆಲ್ಲರ ಪ್ರೀತಿಯ ವಿಧಾನ ಪರಿಷತ್ತಿನ ನೂತನ ಸದಸ್ಯರಾಗಿ ಆಯ್ಕೆಯಾಗಿ ಇವತ್ತು ಅಭಿನಂದನೆಯನ್ನ ಸ್ವೀಕಾರ ಮಾಡಲಿಕ್ಕೆ ನಮ್ಮೊಟ್ಟಿಗೆ ಆಸೀನರಾಗಿರುವ ನಮ್ಮೆಲ್ಲರ ಪ್ರೀತಿಯ ಕಿಶೋರ್ ಕುಮಾರ್ ಪುತ್ತೂರು ಅವರೇ, ಸನ್ಮಾನ್ಯ ಸಂಜೀವ್ ಮಠಂದೂರ್ ಅವರೇ, ಪ್ರತಾಪ್ ಸಿಂಗ್ ನಾಯಕರೇ, ಪ್ರಸನ್ನ ಮಾರ್ತರೆ, ಆರ್ ಸಿ ನಾರಾಯಣರೇ, ಲೀಲಾವತಿ ಅಕ್ಕ, ಅದೇ ರೀತಿ ಸಂತೋಷ್ ಕೈಕಾರ, ಹರೀಶ್ ರೇ, ನಮ್ಮೆಲ್ಲರ ಆತ್ಮೀಯ ಮಾಜಿ ಶಾಸಕಿ ಮಲ್ಲಿಕಕ್ಕ,
ವಿದ್ಯಾಕ್ಕ, ನಿತೇಶ್ರು, ವೇದಿಕೆಯ ಮುಂಭಾಗದಲ್ಲಿರುವ ನಮ್ಮೆಲ್ಲರ ಹಿರಿಯರಾದ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು, ಮೋಹನ್ ರೈ ಅವರು, ರಾಧಾಕೃಷ್ಣರು, ಅಪ್ಪಯ್ಯ ಮಣಿ ಅವರು, ಚಂದ್ರಶೇಖರ್ ಬಪ್ಪಳಿಗೆ ಅವರು, ಸಾಜ ಹಸನ್ ಅವರು, ಜಯಂತಕ್ಕ, ಮಂಡಲದ 4 ಜನ ಪ್ರಧಾನ ಕಾರ್ಯದರ್ಶಿಗಳು ಸೇರಿರುವಂತ ಎಲ್ಲ ಆತ್ಮೀಯ ಬಂಧುಗಳೇ, ಪುತ್ತೂರಿಗೆ ಕಳೆದ 1 ವರ್ಷದ ಹಿಂದೆ ಆಗಿರುವಂತಹ ವಿಧಾನಸಭಾ ಚುನಾವಣೆಯ ಸಂದರ್ಭದಲ್ಲಿ ಆಗಿರುವಂತ ಏನು ಭಾವನೆಗಳಿದೆ, ಆ ಭಾವನೆಗಳನ್ನ ಇವತ್ತು ಪುತ್ತೂರಿಗೆ ಒಂದು ಶಾಸಕರಾಗುವ ಮುಖಾಂತರ ಕಿಶೋರ್ ಕುಮಾರ್ ಪುತ್ತೂರು ಆ ಒಂದು ಭಾವನೆಗೆ ಅರ್ಥ ಬರುವ ರೀತಿಯಲ್ಲಿ ಇವತ್ತು ಆಗಿದ್ದಾರೆ ಅಂತ ಹೇಳಿಕ್ಕೆ ಸಂತೋಷ ಪಡ್ತೇನೆ. ಈ ರೀತಿಯ ಒಂದು ಸಭೆ ಮಂಗಳೂರು ಬಿಟ್ರೆ ಇನ್ನೊಂದು ಕಡೆ ಆಗಿರುವಂತದ್ದು ನಾನು ಮೊನ್ನೆ ಸಹ ಚುನಾವಣೆ ಸಂದರ್ಭದಲ್ಲಿ ಸಹ ಹೇಳಿದ್ದೆ. ಇಡೀ ಚುನಾವಣೆಯಲ್ಲಿ ಅತ್ಯಂತ ಖುಷಿ ಪಡುವವರು ಯಾರಂದ್ರೆ ನಮ್ಮ ಪುತ್ತೂರು ವಿಧಾನಸಭಾ ಕ್ಷೇತ್ರದ ಕಾರ್ಯಕರ್ತರನ್ನು ಹೇಳಿಕ್ಕೆ ನಾನು ಸಂತೋಷ ಪಡ್ತೇನೆ. ಯಾಕಂದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನನ್ನ ಜಾತಿ ಗೀತಿ ಎಲ್ಲವನ್ನ ಮೀರಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಅವಕಾಶ ಕೊಟ್ರೆ ಭಾರತೀಯ ಜನತಾ ಪಾರ್ಟಿ ಎಲ್ಲ ಜನಪ್ರತಿನಿಧಿಗಳು ಸೇರಿ ವಿಧಾನ ಪರಿಷತ್ತಿಗೆ ಕಳಿಸುವಂತ ಯಾವ್ದಾದ್ರು ಏನಾದ್ರೂ ನಿದರ್ಶನ ಇದ್ರೆ ಅದು ಭಾರತೀಯ ಜನತಾ ಪಾರ್ಟಿಯಲ್ಲಿ ಮಾತ್ರ ಎನ್ನುವುದನ್ನು ತೋರಿಸಿಕೊಡುವಂತ ಕೆಲಸವನ್ನ ನಮ್ಮ ಜಿಲ್ಲೆಯ 2 ಜಿಲ್ಲೆಯ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳು ತೋರಿಸಿಕೊಟ್ಟಿದ್ದಾರೆ. ಇವತ್ತು ಕೋಟಾ ಶ್ರೀನಿವಾಸ ಪೂಜಾರ್ ಅಂತ ಒಬ್ಬ ಸಮರ್ಥ ಪಂಚಾಯತ್ ರಾಜ್ ವ್ಯವಸ್ಥೆಗೆ ನಿಜವಾಗಿ ಅರ್ಥ ಬರುವ ರೀತಿಯಲ್ಲಿ ಜನಪ್ರತಿನಿಧಿಯಾಗಿ ಕೆಲಸ ಕಾರ್ಯವನ್ನು ಮಾಡುವುದರ ಮುಖಾಂತರ ಸ್ಥಳೀಯ ಸಂಸ್ಥೆಯ ಜನಪ್ರತಿನಿಧಿಗಳ ಭಾವನೆಗೆ ಅರ್ಥ ಬರುವ ರೀತಿಯಲ್ಲಿ ಅವರ ಭಾವನೆಗಳನ್ನು ವಿಧಾನ ಪರಿಷತ್ತಿನಲ್ಲಿ ಎತ್ತುವ ಮುಖಾಂತರ ನಿಜವಾದ ನ್ಯಾಯ ಕೊಡುವಂತ ಕೆಲಸವನ್ನ ಕೋಟಾ ಶ್ರೀನಿವಾಸ ಪೂಜಾರು ಮಾಡಿದ್ರು. ಆ ಒಂದು ಸ್ಥಾನಕ್ಕೆ ಇವತ್ತು ಕಿಶೋರ್ ಕುಮಾರ್ ಪುತ್ತೂರು ಆಯ್ಕೆಯಾಗುವ ಮುಖಾಂತರ ಈ ಒಂದು 2 ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ಅವರು ಸ್ವಲ್ಪ ಸೌಮ್ಯವಾದಿ ಆಗಿದ್ರೆ ಕಿಶೋರ್ ಕುಮಾರ್ ಯಾರಾದ್ರೂ ಕೆಲಸ ಮಾಡಿದ್ರೆ ಗಟ್ಟಿಯಾಗಿ ಕೆಲಸ ಮಾಡುವಂತ ತಾಕತ್ತಿರುವ ಒಬ್ಬ ಯುವಕರನ್ನ ಈ ಸಲ ವಿಧಾನ ಪರಿಷತ್ತಿಗೆ ಆಯ್ಕೆ ಮಾಡುವ ಮುಖಾಂತರ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನ ಗಟ್ಟಿಗೊಳಿಸುವಂತ ಕೆಲಸವನ್ನ ಈ ಸಲ ಖಂಡಿತ ಆಗಿದೆ ಅಂತ ತಿಳ್ಕೊಳ್ತೇನೆ. ಎಲ್ರು ಮಾತಾಡ್ತಾ ಇದ್ರು, ಈ ಚುನಾವಣೆಯಲ್ಲಿ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಕೊಟ್ಟಿದೆ ಜಾತಿ ಇನ್ನೊಂದು ಮತ್ತೊಂದು ಹಣ, ಕಾಂಗ್ರೆಸ್ ಸರ್ಕಾರ ಇದೆ, ಸರ್ಕಾರದ ಹಣದ ದರ್ಪ ಏನ್ ನಡೀತದೆ ಎಲ್ಲ ಚರ್ಚೆ ಆಗ್ತಾ ಇದ್ವು. ಆದ್ರೆ ಒಂದು ಸಂಗತಿ ಮಾತ್ರ ಸತ್ಯ, 104 ಮತ ಹೋದ ಸಲಕ್ಕಿಂತ ಈ ಸಲ ಜಾಸ್ತಿ ಗಳಿಸುವ ಮುಖಾಂತರ ಭಾರತೀಯ ಜನತಾ ಪಾರ್ಟಿ ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆಯಲ್ಲಿ ಶಾಶ್ವತವಾಗಿ ಗಟ್ಟಿಯಾದ ಜಿಲ್ಲೆ ಎನ್ನುವುದನ್ನ ತೋರಿಸಿಕೊಡುವಂತ ಕೆಲಸವನ್ನ ಮಾಡಿದೆ. ಒಬ್ಬ ಹಿಂದುತ್ವದ ಪರವಾಗಿ ಪ್ರಖರವಾದ ಕೆಲಸ ಕಾರ್ಯವನ್ನು ಮಾಡುತ್ತಾ ಗಟ್ಟಿಯಾಗಿ ಹಿಂದುತ್ವದ ಪರವಾಗಿ ಧ್ವನಿ ಎತ್ತುವಂತ ಒಬ್ಬ ಕಿಶೋರ್ರಿಗೆ ಇವತ್ತು ಅವಕಾಶ ಮಾಡಿಕೊಡುವ ಮುಖಾಂತರ ಮುಂದಿನ ದಿನಗಳಲ್ಲಿ ಹಿಂದುತ್ವದ ವಿಚಾರಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನ ಮಾಡುವಂತ ಕೆಲಸವನ್ನು ಕೂಡ ನಮ್ಮ ಕಿಶೋರ್ ಕುಮಾರ್ ಮಾಡ್ತಾರೆ ಅಂತ ನಂಬಿಕೆಯ ಜೊತೆಗೆ ಅವರನ್ನ ಈ ಸಲ ನಾವು ವಿಧಾನ ಪರಿಷತ್ತಿಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ದೇವೆ. ಪುತ್ತೂರಿಗೆ ಒಂದು ರೀತಿಯಲ್ಲಿ ದೊಡ್ಡ ಶಕ್ತಿ ಬಂದಿದೆ ಅಂತ ತಿಳ್ಕೊಂಡಿದ್ದೇನೆ. ಇವತ್ತು ಬೇರೆ ಬೇರೆ ರೀತಿಯ ಸಮಸ್ಯೆ ಗೊಂದಲಗಳ ಮಧ್ಯೆ ಒಬ್ಬ ಜನಪ್ರತಿನಿಧಿಯಾಗಿ ಪುತ್ತೂರಿಗೆ ಸಿಕ್ಕಿದಂತ ಸಂದರ್ಭದಲ್ಲಿ ಮುಂದಿನ ದಿನಗಳಲ್ಲಿ ಎಲ್ಲವೂ ಪುತ್ತೂರು ಭಾರತೀಯ ಜನತಾ ಪಾರ್ಟಿಯ ಪಾಲಾಗ್ತದೆ ಎನ್ನುವುದನ್ನ ತೋರಿಸಿಕೊಡುವಂತ ಒಂದು ಅರ್ಥಗರ್ಭಿತ ಒಬ್ಬ ಜನಪ್ರತಿನಿಧಿಯಾಗಿ ಕಿಶೋರ್ ನಮ್ಗೆ ಆಯ್ಕೆ ಆಗಿದ್ದಾರೆ ಅಂತ ತಿಳ್ಕೊಂಡಿದ್ದೇನೆ. ಮುಂದಿನ ಎಲ್ಲ ಸಂದರ್ಭದಲ್ಲಿ ಸಂಘಟನಾತ್ಮಕ ಕೆಲಸ ಕಾರ್ಯವನ್ನ ಮಾಡುವಾಗ ಎಲ್ಲರೂ ಜೊತೆ ಆಗಿದ್ದುಕೊಂಡು ನಮ್ಮ ವಿಚಾರ, ನಮ್ಮ ಬದ್ಧತೆ, ನಮ್ಮ ರಾಷ್ಟ್ರೀಯ ಏನು ಚಿಂತನೆ ಇದೆ ಅದಕ್ಕೆ ಪೂರಕವಾಗಿ ನಾವೆಲ್ಲ ಒಟ್ಟಿಗೆ ಆಗಿ ಕೆಲಸ ಮಾಡುವ. ಕಳೆದ ಲೋಕಸಭಾ ಚುನಾವಣೆ ಇರ್ಬೋದು, ಅನಂತರ ಬಂದ ವಿಧಾನ ಪರಿಷತ್ ಚುನಾವಣೆ ಇರ್ಬೋದು, ಈ ವಿಧಾನ ಪರಿಷತ್ತಿನ ಚುನಾವಣೆ ಇರ್ಬೋದು, ಎಲ್ಲವನ್ನ ಜಿಲ್ಲೆಯಲ್ಲಿ ಮಂಡಲದಲ್ಲಿ ಒಟ್ಟು ಗೆಲ್ಲುವ ಮುಖಾಂತರ ಈ ಜಿಲ್ಲೆ ಸಂಘಟನಾತ್ಮಕವಾಗಿ ಗಟ್ಟಿ ಇದೆ ಎನ್ನುವುದನ್ನ ತೋರಿಸಿಕೊಡುವಂತ ಕೆಲಸವನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ನಾಯಕರು ಮಾಡಿದ್ದಾರೆ ಅಂತ ಹೇಳಿಕ್ಕೆ ನಾನು ಅತ್ಯಂತ ಸಂತೋಷ ಪಡ್ತೇನೆ. ಇವತ್ತು ಕಾರ್ಯಕರ್ತರ ಪಾರ್ಟಿ ಎನ್ನುವುದನ್ನ ಇಡೀ ಜಿಲ್ಲೆಗೆ ಮತ್ತು ಇಡೀ ರಾಜ್ಯಕ್ಕೆ ತೋರಿಸಿಕೊಡುವಂತ ಕೆಲಸವನ್ನ ನಾವೆಲ್ಲ ಮಾಡಿದ್ದೇವೆ. ರಾಜ್ಯ ನಾಯಕರು ತುಂಬಾ ಜನ ಇಲ್ಲಿ ಬಂದಿದ್ರು, ಅವರಿಗೆ ಒಂದು ನಿರೀಕ್ಷೆ ಇತ್ತು ಇದೊಂದು ದೊಡ್ಡ ಪ್ರಮಾಣದಲ್ಲಿ ಗೆಲ್ಲಬೇಕು ಅಂತ. ಎಲ್ಲರೂ ಎಷ್ಟು ಖುಷಿ ಪಟ್ಟಿದ್ದಾರೆ ಅಂದ್ರೆ ಕರ್ನಾಟಕದ ಕಾಂಗ್ರೆಸ್ಗೆ ತಕ್ಕ ಪಾಠ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯವರು ಕೊಟ್ಟಿದ್ದಾರಂತ ಹೇಳುವ ಮುಖಾಂತರ ಕಾಂಗ್ರೆಸ್ಸಿನ ದುರಾಡಳಿತ ಭ್ರಷ್ಟಾಚಾರಕ್ಕೆ ಕಡಿವಾಣ ಹಾಕುವ ರೀತಿಯಲ್ಲಿ ಈ ಒಂದು ಸಂದೇಶವನ್ನ ಕೊಡಿಸುವಂತ ಕೆಲಸವನ್ನ ಮಾಡಿದ್ದಾರೆ. ನಾವು ಎಷ್ಟು ಮತ ಇದ್ದೇವೆ ಅದಕ್ಕಿಂತ ಜಾಸ್ತಿ ಓಟು ತಗೊಳ್ಳುವ ಮುಖಾಂತರ
ಎಲ್ಲವೂ ಭಾರತೀಯ ಜನತಾ ಪಾರ್ಟಿಗೆ ಆಸರೆಯಾಗಿ ಶಕ್ತಿಯಾಗಿ ಕೊಡುವಂತ ಕೆಲಸವನ್ನು ನೀವೆಲ್ಲ ಮಾಡಿದ್ದೀರಿ. ಇವತ್ತು ಅಭಿನಂದನೆ ಸಲ್ಲಿಸುವಂತ ಈ ಕಾರ್ಯಕ್ರಮದಲ್ಲಿ ಕಿಶೋರ್ ಇದ್ದಾರೆ. ಕೇವಲ ಕಿಶೋರ್ ಪುತ್ತೂರಿಗೆ ಮಾತ್ರ ಸೀಮಿತ ಅಲ್ಲ, ಮಾತ್ರ ನೆನಪಿರ್ಲಿ. ನಾವು ಉಳ್ಳಾಲದಲ್ಲಿ ಸಹ ಇಲ್ಲ, ನಾವು ಉಳ್ಳಾಲದಲ್ಲಿ ಸಹ ಸ್ವಲ್ಪ ಸ್ವಲ್ಪ ಅವರನ್ನು ಉಪಯೋಗ ಮಾಡ್ತೇವೆ. ಹೆಚ್ಚಂದ್ರೆ ನಿಮ್ಮ ನಿರೀಕ್ಷೆ ಇರುವುದು ಒಂದು ಹಿಂದುತ್ವದ ಪರವಾಗಿ ಗಟ್ಟಿ ನಿಲ್ಲಬೇಕು ಅಂತ, ಅದು ಕಿಶೋರ್ ನಿಲ್ತಾರೆ, ಅದರ ಬಗ್ಗೆ ಏನು ಸಂಶಯ ಬೇಡ. ಇನ್ನೊಂದು ಅಭಿವೃದ್ಧಿ ಕೆಲಸ ಮಾಡುವಾಗ ನೀವು ಎಷ್ಟೇ ಅಭಿವೃದ್ಧಿ ಮಾಡಿ, ಎಷ್ಟೇ ಮೋರಿ ಮಾಡಿ, ಸಂಕ ಮಾಡಿ, ಸೇತುವೆ ಮಾಡಿ, ಯಾವುದೇ ಮಾಡಿ, ಅಂತಿಮವಾಗಿರುವುದು ನಮ್ಮ ನಂಬಿಕೆ ಮತ್ತು ನಮ್ಮ ಸಂಪರ್ಕ. ಈ ಎರಡು ಗಟ್ಟಿಯಾಗಿದ್ರೆ ಎಲ್ಲವೂ ಅಭಿವೃದ್ಧಿ ಆದಂತೆ. ಅಭಿವೃದ್ಧಿ ಕೆಲಸದ ಜೊತೆಗೆ ಈ ಒಂದು ಸಂಪರ್ಕ ಸೇತುವೆಯನ್ನು ಕೂಡ ಗಟ್ಟಿ ಮಾಡುವಂತ ಕೆಲಸವನ್ನ ಕಿಶೋರ್ ಕುಮಾರ್ ಖಂಡಿತ ಮಾಡ್ತಾರೆ ಎಂಬ ನಂಬಿಕೆಯ ಆಧಾರದ ಮೇಲೆ ನಾನು ಜಿಲ್ಲಾಧ್ಯಕ್ಷನಾಗಿ ಇವತ್ತು ನಾನು ಬೇರೆ ಕೆಲಸ ಇದ್ರು ಕೂಡ ಸಂಜೀವಣ್ಣ ಮತ್ತು ಇಡೀ ತಂಡ ಹೇಳಿದ್ರು ಏನಾದ್ರೂ ತೊಂದರೆ ಇಲ್ಲ, ನೀವು ಒಂದು ಗಳಿಗೆ ಇರಬೇಕು ಅಂತ. ನನ್ಗೆ ಕೂಡ ಸಂತೋಷ, ಯಾಕಂದ್ರೆ ನನ್ನೊಟ್ಟಿಗೆ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಯಾಗಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದವರು, ಜಿಲ್ಲೆಯ ಯುವ ಮೋರ್ಚಾ ಅಧ್ಯಕ್ಷರಾಗಿ ಸಮರ್ಥವಾಗಿ ಕೆಲಸ ಮಾಡಿದವರು, ಬಜರಂಗ ದಳದಲ್ಲಿ ವಿಭಾಗ ಸಂಚಾಲಕರಾಗಿ ಅತ್ಯಂತ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿದವರು, ಇಡೀ ಜಿಲ್ಲೆಯಲ್ಲಿ ಯುವಕರ ಜೊತೆಗೆ ಎಲ್ಲರ ಜೊತೆಗೆ ಅತ್ಯಂತ ಒಳ್ಳೆಯ ಸಂಬಂಧ ಇಟ್ಟುಕೊಂಡಿರುವಂತಹ ಕಿಶೋರ್ ಕುಮಾರ ಈ ಒಂದು ಪುತ್ತೂರಿನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದು ನನ್ನ ಕರ್ತವ್ಯ ಎನ್ನುವ ನೆಲೆಯಲ್ಲಿ ಇವತ್ತು ನಾನು ಭಾಗವಹಿಸಿದ್ದೇನೆ. ಅವರಿಗೆ ಶುಭವಾಗಲಿ. ಈ ಒಂದು ಕೆಲಸ ಕಾರ್ಯವನ್ನು ಮಾಡಿದಂತ ನಮ್ಮ ಎಲ್ಲ ಪುತ್ತೂರಿನ, ವಿಶೇಷವಾಗಿ ನಿತೇಶ್ ಶಾಂತಿವನ, ಸಂತೋಷ್ ಕೈತಾರ ಮತ್ತು ನಮ್ಮ ಮಂಡಲದ ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಮತ್ತು ಎಲ್ಲ ಯಾರೆಲ್ಲ ಜವಾಬ್ದಾರಿ ಕೊಟ್ಟಿದ್ದಾರೆ ಅವರೆಲ್ಲರೂ ಅತ್ಯಂತ ಪ್ರಭಾವಿತವಾಗಿ ಕೆಲಸ ಮಾಡಿದ್ದಾರೆ. ಎಲ್ರಿಗೂ ನಾನು ಈ ಮೂಲಕ ಅಭಿನಂದನೆಗಳನ್ನು ಸಲ್ಲಿಸ್ತಾ, ಮುಂದೆ ಕೂಡ ನಾವು ಸಂಘಟಿತವಾಗಿ ಒಳ್ಳೆಯ ಕೆಲಸ ಕಾರ್ಯವನ್ನು ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ನಾವೆಲ್ಲ ಒಟ್ಟಿಗೆ ಮಾಡುವ ಎಂಬ ಮಾತನ್ನ ಹೇಳಿ ಮತ್ತೆ ಕಿಶೋರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಜೈ ಕರ್ನಾಟಕ. ಮುಂದಕ್ಕೆ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಕರು, ವಿಧಾನ ಪರಿಷತ್ತಿನ ಸದಸ್ಯರಾಗಿರುವಂತಹ ಪ್ರತಾಪ್ ಸಿಂಗ್ ನಾಯಕ್ ಇವರು ಅಭಿನಂದನಾ ಮಾತನಾಡಬೇಕಾಗಿ ಕೇಳಿಕೊಂಡಿದ್ದಾರೆ. बोलो भारत माता की. ಇಂತಹ ಕಾರ್ಯಕ್ರಮದಲ್ಲಿ ಮಾತಿಗಿಂತ ಸಂತೋಷವನ್ನು ಹಂಚಿಕೊಳ್ಳುವುದು ಬಹಳ ಮುಖ್ಯ. ಅದರ ಮುಖ್ಯ ಭಾಗ ಈಗ ಆಗಿದೆ. ಈಗಾಗಲೇ ಮೆರವಣಿಗೆಯಲ್ಲಿ ಬಂದಾಗ ನಮ್ಮ ಸಂತೋಷವನ್ನು ವ್ಯಕ್ತಪಡಿಸಿ ಮಹಾಲಿಂಗೇಶ್ವರನ ಸನ್ನಿಧಿಗೆ ಹೋಗಿ ಇವತ್ತು ಈ ಕಾರ್ಯಕ್ರಮ ಆಗುವುದಕ್ಕೆ ಅವನ ಆಶೀರ್ವಾದ ಇಲ್ಲ ಅಂತ ಹೇಳಿ ಆದರೆ ಯಾವುದೂ ಸಾಧ್ಯವಿಲ್ಲ. VS ಆಚಾರ್ಯರು ಒಂದು ಮಾತು ಹೇಳ್ತಿದ್ರು, ತುಂಬ ಮಂದಿ ಕೆಲಸವನ್ನ, ಕಾರ್ಯವನ್ನ, ಸೇವೆಯನ್ನ ಮಾಡ್ತಾ ಇರ್ತಾರೆ. ವೀರನಾದರೂ ಇಲ್ಲ, ಶೂರನಾದರೂ ಇಲ್ಲ, ಅತಿ ಜಾಣನಾದರೂ ಇಲ್ಲ, ದೊಡ್ಡ ಬೆಟ್ಟವನ್ನೇ ತಂದಿಟ್ಟರೂ ಇಲ್ಲ. ಸೃಷ್ಟೀಶ ಮಹಾಲಿಂಗೇಶ ಕೊಟ್ಟರೆ ಉಂಟು, ಕೊಡದಿದ್ದರೆ ಇಲ್ಲ ಅಂತ ಹೇಳಿದ್ದಾರೆ. ಬಹುಶಃ ಮಹಾಲಿಂಗೇಶ್ವರನ ಆಶೀರ್ವಾದ ಮತ್ತು ಜನರ ಆಶೀರ್ವಾದದ ಕಾರಣಕ್ಕೆ ಇವತ್ತು ನಾವೆಲ್ಲ ಸಂಭ್ರಮ ಪಡುವಂತಹ, ನಮ್ಮ ಮಧ್ಯೆಯೇ ನಮ್ಮ ಜೊತೆಗೆ ತಲೆಮಾರುಗಳಿಂದ ಅವರ ತಂದೆಯವರನ್ನು ನಾವು ಸ್ಮರಿಸಿಕೊಳ್ಳದಿದ್ದರೆ ಅದು ತಪ್ಪಾಗ್ತದೆ. ವಿಚಾರಕ್ಕೆ ಬದ್ಧರಾಗಿ ಯಾರೂ ಇಲ್ಲದಾಗಲೂ ಕೂಡ ಈ ವಿಚಾರ ಉಳಿಬೇಕು, ಬೆಳಿಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಸಮರ್ಪಣಾ ಭಾವದಿಂದ ಕೆಲಸ ಮಾಡಿದಂತಹ ಅವರಿಂದ ಹಿಡಿದು ಇವತ್ತು ಕಿಶೋರ್ರವರೆಗೆ ನಾವೆಲ್ಲ ಸಂಭ್ರಮ ಪಡೋದು ಯಾಕೆ ಅಂತ ಹೇಳಿ ಕೇಳಿದರೆ, ಕಿಶೋರ್ ಗೆದ್ದದ್ದು ಬೇರೆ ಅಲ್ಲ, ನಾವು ಗೆದ್ದದ್ದು ಬೇರೆ ಅಲ್ಲ ಅಂತ ಹೇಳುವಂತಹ ಭಾವನೆಯ ಜೊತೆಗೆ ನಮ್ಮ ವಿಚಾರ ಗೆದ್ದಿತು, ನಾವು ಮಾಡುವ ಕೆಲಸ ಗೆದ್ದಿತು ಅಂತ ಹೇಳುವ ಸಂತೋಷವನ್ನ ಪಡುವ ಈ ಕಾರ್ಯಕ್ರಮದಲ್ಲಿ ವೇದಿಕೆಯ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರೇ, ಹಿರೇಮಗಳೂರು ಕಣ್ಣರು ನಾವೊಂದು ಕಾರ್ಯಕ್ರಮದಲ್ಲಿ ಹೋದಾಗ ಅವರು
ಸಭೆಯನ್ನು ಸಂಬೋಧಿಸಿದ್ದೇ ಹಾಗೆ. ವೇದಿಕೆಯ ಮೇಲೆ ಇರುವ ಗಣ್ಯರೇ, ವೇದಿಕೆ ಎದುರಿರುವ ಅತಿ ಗಣ್ಯರೇ ಅಂತ ಹೇಳಿ. ಯಾಕೆಂತ ಹೇಳಿದ್ರೆ ವೇದಿಕೆಯಲ್ಲಿ ಗಣ್ಯರು ಕೂತಿದ್ದಾರೆ ಅಂತ ಹೇಳಿ ಆದರೆ ಕೆಳಗೆ ಕೂತ ಅತಿ ಗಣ್ಯರು ಕೆಲಸ ಮಾಡದಿದ್ದರೆ ವೇದಿಕೆಯಲ್ಲಿ ಗಣ್ಯರು ಬಂದು ಕೂತ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ಆ ದೃಷ್ಟಿಯಲ್ಲಿ ಇವತ್ತಿನ ಒಂದು ಅರ್ಥಪೂರ್ಣ ಕಾರ್ಯಕ್ರಮ. ಎಲ್ಲಿ ಬೇಕಾದರೂ ಸನ್ಮಾನಗಳಾಗಲಿ, ತಾನು ಹುಟ್ಟಿ ಬೆಳೆದ ಊರಿನಲ್ಲಿ ಅಭಿನಂದನೆಯನ್ನು ಸ್ವೀಕರಿಸುವುದು ಅಂತೇಳಿ ಹೇಳಿದರೆ ಅದಕ್ಕಿಂತ ವಿಶೇಷವಾದಂತಹ ಆನಂದ ಅನುಭವ ಇನ್ನೊಂದಿಲ್ಲ. ಆ ದೃಷ್ಟಿಯಲ್ಲಿ ಅವರ ಹೆಸರಿನಲ್ಲೇ ಇರುವ ಹಾಗೆ ಕಿಶೋರ್ ಕುಮಾರ್ ಪುತ್ತೂರು, ಕಿಶೋರ್ ಕುಮಾರ್ ಪುತ್ತೂರು ಬಿಟ್ಟರೆ ಇಲ್ಲ ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಅವರನ್ನು ಬೆಳೆಸಿದಂತಹ ಈ ಊರಿನಲ್ಲಿ ಒಂದು ಅಭಿನಂದನಾ ಕಾರ್ಯಕ್ರಮ ಆಗ್ತಾ ಇದೆ. ಹಾಗಾಗಿ ನಾವೆಲ್ಲ ಸಂತೋಷ ಪಡುವ ರೀತಿಯಲ್ಲಿ ಎಲ್ಲರ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಅಭಿನಂದನೆಯನ್ನ ಕಿಶೋರ್ ಕುಮಾರ್ ಅವರಿಗೆ ಸಲ್ಲಿಸ್ತಾ ಇದ್ದೇನೆ. ನಮ್ಮೆಲ್ಲ ನಿರೀಕ್ಷೆಗಳಿದ್ದಾವೆ. ನಾವೆಲ್ಲ ಬೆಳೆದಂಥದ್ದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಆ ಸಂಘಸ್ಥಾನದಲ್ಲಿ ನಮಗೆ ಕಲಿಸಿಕೊಡುವಂಥದ್ದೇ ರಾಷ್ಟ್ರ ಮೊದಲು, ಈ ರಾಷ್ಟ್ರದ ಸಂಸ್ಕೃತಿ ಮೊದಲು, ಹಿಂದುತ್ವ ಮೊದಲು. ಆ ಕಾರಣಕ್ಕೋಸ್ಕರ ಮೈಮರೆತ ಭಾರತ ಮತ್ತೊಮ್ಮೆ ಎದ್ದು ನಿಲ್ಲಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಇಂದಿಗೆ ಸರಿ 100 ವರ್ಷಗಳ ಹಿಂದೆ, ಯಾಕಂದ್ರೆ ಈ ಬರುವ ವರ್ಷ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ತನ್ನ ಶತಮಾನವನ್ನು ಆಚರಿಸ್ತಾ ಇದೆ. ನಮ್ಮೆಲ್ಲ ವಿಚಾರ ಒಂದು ಅರ್ಥದಲ್ಲಿ ಪೂರ್ಣ ರೂಪುಗೊಳ್ತಾ ಇದೆ. ಸಂಘದ ಬದ್ಧತೆಯೇ, ಸಂಘದ ನಂಬಿಕೆಯೇ ವ್ಯಕ್ತಿ ನಿರ್ಮಾಣದಲ್ಲಿ, ಪ್ರಜಾಪ್ರಭುತ್ವದಲ್ಲಿಯೂ ಒಂದು ಬಹಳ ದೊಡ್ಡ ಶಕ್ತಿ ಯಾವುದು ಅಂತ ಹೇಳಿ ಕೇಳಿದರೆ ಯಾರು ಯಾವುದೇ ಸ್ಥಾನವನ್ನ ಪಡಿಬಹುದು. ಯಾಕೆ ಅಂತ ಹೇಳಿದರೆ ಪ್ರತಿಯೊಬ್ಬರಲ್ಲಿಯೂ ಒಂದು ವಿಶೇಷವಾದಂತಹ ಶಕ್ತಿ ಇದೆ ಅಂತ ಹೇಳುವಂಥದ್ದನ್ನು ನಂಬಿ ವ್ಯಕ್ತಿಯನ್ನ ರಾಷ್ಟ್ರ ನಿರ್ಮಾಣದ ಕಾರ್ಯಕ್ಕೆ ತೊಡಗಿಸುವ ದೃಷ್ಟಿಯಲ್ಲಿ ಅವರ ವ್ಯಕ್ತಿತ್ವ ಅರಳುವಂತಹ ಕೆಲಸವನ್ನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮಾಡಿ ಬರ್ತಾ ಇದೆ. ನಮಗೆ ಹಾಡಲ್ಲೇ ಹೇಳಿಕೊಡ್ತಾರೆ, ಹಳ್ಳಿಯ ಬದಿಯ ಹಳ್ಳ ಕೊಳ್ಳವೇ ಯಮುನೆ. ಹಳ್ಳಿಯಲ್ಲಿ ಹರಿಯುವ ಸಣ್ಣ ಸಣ್ಣ ಹಳ್ಳವೂ ಕೊಳ್ಳವೂ ಕೂಡ ಯಮುನೆಯಾಗಿ ಪರಿವರ್ತನೆಯಾಗಬಲ್ಲದು. ದನಗಾಹಿ ಬಾಲಕರು ರಾಷ್ಟ್ರರಥ ಚಾಲಕರು, ಆದಾರು ಬೆಳೆದಾರು ಧ್ಯೇಯ ಜಲವೆರೆದಾಗ ಅಂತ ಹೇಳಿ. ಆ ಹಿನ್ನೆಲೆಯಲ್ಲಿ ಒಂದು ಹಳ್ಳಿಯ ಮೂಲೆಯಿಂದ ಬಂದಂತಹ ಒಬ್ಬ ಹುಡುಗ, ಅದು ಇವತ್ತು ಕಿಶೋರ್ರಿಂದ ಹಿಡಿದು ಈ ರಾಷ್ಟ್ರದ ಪ್ರಧಾನಿಯವರೆಗೆ ಈ ರೀತಿಯಲ್ಲಿ ಅವರಲ್ಲಿ ಧ್ಯೇಯವನ್ನು ತುಂಬಿ ಅವರಿಂದ ಸಮಾಜಮುಖಿ ಕೆಲಸ ಮಾಡಿ ರಾಷ್ಟ್ರ ನಿರ್ಮಾಣದ ದೃಷ್ಟಿಯಲ್ಲಿ ಸೇವೆಯನ್ನು ಮಾಡುವಂತಹ ಒಂದು ಬದ್ಧತೆಯನ್ನ ಕಲಿಸಿಕೊಡ್ತಾ ಕೆಲಸ ಮಾಡ್ತಾ ಹೋದರೆ ದನಗಾಹಿ ಬಾಲಕರು ಕೂಡ ರಾಷ್ಟ್ರರಥ ಚಾಲಕರು. ಅದು ಎಂತಹ ಚಾಲಕರು! ಒಬ್ಬೊಬ್ಬರನ್ನ ಒಮ್ಮೊಮ್ಮೆ ನೋಡ್ತಾ ಹೋದರೆ ಈ ದೇಶದ ಭವಿಷ್ಯವನ್ನೇ ಬದಲು ಮಾಡ್ತಾ ಈ ದೇಶವನ್ನ ವಿಶ್ವದಲ್ಲಿಯೇ ಒಪ್ಪುವ ರೀತಿಯಲ್ಲಿ ಬೆಳೆಸುವಂಥದ್ದು. ಮೋದಿಯವರು ನಮಗೆಲ್ಲ ಆ ದೃಷ್ಟಿಯಲ್ಲಿ ಅವರು ಕೇಂದ್ರ ಸ್ಥಾನದಲ್ಲಿದ್ದರೆ ಅಲ್ಲಿಂದ ಹಿಡಿದು ಪಂಚಾಯತ್ ಸದಸ್ಯರವರೆಗೂ ಪ್ರತಿಯೊಬ್ಬರೂ ಕೂಡ ಈ ವಿಚಾರದ ಜೊತೆಗೆ ಕೆಲಸ ಮಾಡಿದಾಗ ಪರಿವರ್ತನೆ ಸಾಧ್ಯ ಅಂತ ಹೇಳುವಂಥದ್ದನ್ನು, ಇಲ್ಲ ಅಂಥೇಳಿ ಆದರೆ ಈ 150 ಕೋಟಿ ಜನರ ಬೇರೆ ಬೇರೆ ಭಾಷೆ, ಎಲ್ಲ ರೀತಿಯ ವೈವಿಧ್ಯಗಳ ಮಧ್ಯೆ ಈ ರಾಷ್ಟ್ರವನ್ನು ಕಳೆದ 10 ವರ್ಷಗಳ ಕಾಲ ನಡೆಸಿಕೊಂಡು ಹೋದಂತಹ ರೀತಿ, ಅವರು ಹೇಳುವಂತಹ ಮಾತು ಪ್ರಧಾನಿಯವರು, ನೀವು 1 ಹೆಜ್ಜೆ ಇಟ್ಟರೆ 150 ಕೋಟಿ ಜನ 1 ಹೆಜ್ಜೆ ಇಟ್ಟರೆ ನಾನು 2 ಹೆಜ್ಜೆ ಇಡ್ತೇನೆ ಅಂತ ಹೇಳುವಂಥದ್ದನ್ನು ಹೇಳಿದ್ದು ಮಾತ್ರ ಅಲ್ಲ, ಮಾಡಿ ತೋರಿಸಿದಂತಹ ಒಂದು ಪಕ್ಷದಲ್ಲಿ ಇವತ್ತು ನಮಗೆ ಯಾವುದಾದರೂ ಒಂದು ಸ್ಥಾನ ಸಿಕ್ಕಿತು ಅಂತ ಹೇಳಿ ಆದರೆ ಅದು ಅಧಿಕಾರ ಅಲ್ಲ. ವಾಜಪೇಯಿಯವರ ಮಾತಿನಲ್ಲಿ ಹೇಳುವುದಿದ್ದರೆ
ಇದು ಅಲಂಕಾರದ ವಸ್ತು ಅಲ್ಲ, ಇದೊಂದು ಅಧಿಕಾರವೂ ಅಲ್ಲ, ಬದಲಾಗಿ ಒಂದು ಜವಾಬ್ದಾರಿ. ಇವತ್ತು ಎರಡೂ ಜಿಲ್ಲೆಯ ಪಂಚಾಯತ್ ಸದಸ್ಯರುಗಳು, ಜನಸಾಮಾನ್ಯರು ಎಲ್ಲರೂ ವಿಶ್ವಾಸ ಇಟ್ಟು ಒಬ್ಬ ಉದಯೋನ್ಮುಖ ಯುವಕನಿಗೆ ಅವರು ನಡ್ಕೊಂಡ ರೀತಿಗೆ, ಹಿಂದುತ್ವದ ಬಗ್ಗೆ ಅವರಿಗಿರುವ ಬದ್ಧತೆಗೆ ವಿಶ್ವಾಸದ ಜೊತೆಗೆ ನಾವು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಿಲ್ಲಾಧ್ಯಕ್ಷರು ಈಗಲೇ ಹೇಳಿದರು, ನಾವು ಹೋದಲ್ಲಿ ಬಂದಲ್ಲಿ ಎಲ್ಲ ಸಭೆಗಳಲ್ಲಿ ಹೇಳ್ತಿದ್ದೆವು, ಒಬ್ಬ ಕಾರ್ಯಕರ್ತನನ್ನು ನಿಲ್ಲಿಸಿದರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ಎಲ್ಲರೂ ಒಟ್ಟಾಗಿ ಹೇಗೆ ಗೆಲ್ಲಿಸಬೇಕು ಅಂತೇಳಿ ಹೇಳಿದರೆ ಕಳೆದ ಚುನಾವಣೆಗಿಂತ ಹೆಚ್ಚಿನ ಮತದಲ್ಲಿ ಗೆಲ್ಲಿಸಿಕೊಡಬೇಕು, ಆ ಮೂಲಕ ರಾಜ್ಯಕ್ಕೆ ಒಂದು ಸಂದೇಶವನ್ನು ಕೊಡಬೇಕು ಅಂತ ಹೇಳುವಂತಹ ಹಿನ್ನೆಲೆ ಗಮನಿಸಿದರೆ ಎಲ್ಲ ಕಾರ್ಯಕರ್ತರು, ವಿಶೇಷವಾಗಿ ಪಂಚಾಯತ್ ಸದಸ್ಯರು ಎಲ್ಲರೂ ಒಟ್ಟಿಗೆ ಸೇರಿ ಕರ್ನಾಟಕದಲ್ಲಿ ಸರ್ಕಾರ ಸರಿಯಿಲ್ಲ, ಕರ್ನಾಟಕದಲ್ಲಿ ಬಂದಂತಹ ಕಾಂಗ್ರೆಸ್ ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ ಅಂತ ಹೇಳುವಂತಹ ಒಂದು ಧ್ವನಿಯನ್ನು ಕೂಡ ಈ ಚುನಾವಣೆ ಕೊಡಬೇಕು ಅಂತ ಹೇಳುವಂತಹ ಹಿನ್ನೆಲೆಯಲ್ಲಿ ಜನಪ್ರತಿನಿಧಿಗಳಲ್ಲಿ ಮಾತಾಡಿದಾಗ ಜನಪ್ರತಿನಿಧಿಗಳು ಸ್ಪಂದಿಸಿ ಇವತ್ತು ಕಳೆದ ಚುನಾವಣೆಗಿಂತ ದೊಡ್ಡ ಮತದಲ್ಲಿ, ಯಾಕೆಂದರೆ ಈ ಬಾರಿ ಏನು ಮಾಡೋದದು ಎಲ್ಲ ಸ್ಥಳೀಯ ಸಂಸ್ಥೆಗಳಲ್ಲಿ ನಾಮನಿರ್ದೇಶನ ಮಾಡಿದ ಸದಸ್ಯರುಗಳಿಗೆ ಮತ ಇರಲಿಲ್ಲ. ಆ ಮತವೂ ಇಲ್ಲದೇ ಇದ್ದರೂ ಕೂಡ ಈ ಬಾರಿ ಕಳೆದ ಚುನಾವಣೆಗಿಂತ ಅತ್ಯಂತ ದೊಡ್ಡ ಬಹುಮತದಲ್ಲಿ ಜನಪ್ರತಿನಿಧಿಗಳು ಮತ್ತು ಜನಪ್ರತಿನಿಧಿಗಳ ಭಾವನೆ, ಜನಪ್ರತಿನಿಧಿಗಳು ಯಾವಾಗಲೂ ಯಾರ ಭಾವನೆಯನ್ನು ತೋರಿಸುವುದು ಅಂತ ಹೇಳಿ ಕೇಳಿದರೆ ಜನರ ಭಾವನೆಯನ್ನು, ಈ ದೃಷ್ಟಿಯಲ್ಲಿ ಅತ್ಯಂತ ದೊಡ್ಡ ಮತದ ಜೊತೆಗೆ ವಿಜಯವನ್ನು ಸಾಧಿಸಿದಂತಹ ಕಿಶೋರ್ರಿಗೆ ಮತ್ತೊಮ್ಮೆ ನಾನು ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಒಂದು ಮಾತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಪ್ರಜಾಪ್ರಭುತ್ವದಲ್ಲಿ ಸಂವಿಧಾನಬದ್ಧವಾಗಿ ಯಾವುದಾದರೂ ಒಂದು ಪಾರ್ಟಿ ಅದಕ್ಕೆ ನಿಷ್ಠೆಯನ್ನು ತೋರಿಸಿ ಪ್ರಜಾಪ್ರಭುತ್ವದ ರೀತಿಯಲ್ಲಿಯೇ ಚುನಾವಣೆಯನ್ನು ಎದುರಿಸಿ ಗೆಲ್ಲುವಂತಹ ಯಾವುದಾದರೂ ಒಂದು ಪಾರ್ಟಿ ಇದ್ದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದನ್ನು ನಾವೆಲ್ಲ ವಿಶ್ವಾಸಪೂರ್ವಕವಾಗಿ ಹೇಳಬಹುದು. ಪಕ್ಷದ ಹೊರಗಿನ ಚಟುವಟಿಕೆಯಲ್ಲಿಯೂ ಪಕ್ಷದ ಒಳಗಿನ ಚಟುವಟಿಕೆಯಲ್ಲಿಯೂ ನಮ್ಮೆಲ್ಲರ ಮನಸ್ಸಿನ ಕಲ್ಪನೆಯ ಒಂದು ಉದಾಹರಣೆಯನ್ನು ಕೊಟ್ಟು ನಾನು ಅದಕ್ಕೆ ಹೇಳಿದ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಸಂವಿಧಾನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ರವರು ಸಂವಿಧಾನ ರಚನೆ ಮಾಡುವಾಗಲೇ ಆಗ ಕಾಶ್ಮೀರಕ್ಕೆ ಒಂದು ವಿಶೇಷ ಸ್ಥಾನಮಾನ ಕೊಡಬೇಕು ಅಂತ ಹೇಳಿದಂತಹ ಸಂದರ್ಭದಲ್ಲಿ ಅವರು ಹೇಳಿದರು, ನಿಮಗೆ ವಿಶೇಷ ಸ್ಥಾನಮಾನ ಕೇಳ್ತೀರಿ, ಆದರೆ ನಿಮಗೆ ರಕ್ಷಣೆ ಕೊಡೋದಕ್ಕೆ ಭಾರತದ ಸೈನ್ಯ ಬೇಕು, ನಿಮಗೇನಾದರೂ ಸೌಕರ್ಯಗಳು ಬೇಕಾದರೆ ಭಾರತದ ಸರ್ಕಾರ ಬೇಕು, ನಿಮಗೆ ಊಟ ಮಾಡುವ ಅಕ್ಕಿ ಬೇಕಾದರೆ ಅದನ್ನು ಭಾರತ ಕೊಡಬೇಕು, ಅಂಥದ್ರಲ್ಲಿ ನೀವು ವಿಶೇಷವಾದಂತಹ ಸ್ಥಾನಮಾನ ಕೇಳುವಂಥದ್ದು ಎಷ್ಟು ಸರಿ ಅಂತ ಹೇಳುವಂಥದ್ದನ್ನು ಹೇಳಿದರೂ ಕೂಡ ಆಗಿನ ಕಾಲದಲ್ಲಿ ಅದಕ್ಕೊಂದು ವಿಶೇಷ ಸ್ಥಾನಮಾನವನ್ನು ಆಗಿನ ಕಾಂಗ್ರೆಸ್ ಸರ್ಕಾರ ಕೊಟ್ಟಿತು. ಆದರೆ ಇಡೀ ಭಾರತಕ್ಕೆ ಸಂವಿಧಾನ ಒಂದೇ ಆಗಬೇಕು ಅಂತ ಹೇಳುವಂತಹ ದೃಷ್ಟಿಯಲ್ಲಿ ಹುಟ್ಟಿಕೊಂಡ ಪಾರ್ಟಿ ಭಾರತೀಯ ಜನತಾ ಪಾರ್ಟಿ. ಏಕ್ ದೇಶ್ ಮೇ ದೋ ವಿಧಾನ್, ದೋ ಪ್ರಧಾನ್, ದೋ ನಿಶಾನ್ ನಹಿ ಚಲೇಗಾ. ಒಂದು ದೇಶದಲ್ಲಿ ಎರಡು ಸಂವಿಧಾನ, ಎರಡು ಪ್ರಧಾನಿ, ಎರಡು ಧ್ವಜ ಇರುವುದಕ್ಕೆ ಬಿಡುವುದೇ ಇಲ್ಲ ಅಂತ ಹೇಳುವಂತಹ ಧ್ಯೇಯದ ಜೊತೆಗೆ ಈ ದೇಶದ ಅಖಂಡತೆಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಹೋರಾಟ ಮಾಡಿದ ಪರಿಣಾಮವಾಗಿ 7 ದಶಕಗಳ ನಂತರ ಆ ವಿಶೇಷ ಸ್ಥಾನಮಾನವನ್ನು ತೆಗೆದದ್ದು ಮಾತ್ರವಲ್ಲ, ಪ್ರಜಾಪ್ರಭುತ್ವದ ವ್ಯವಸ್ಥೆಯ ರೀತಿಯಲ್ಲಿ ಚುನಾವಣೆಯನ್ನು ನಡೆಸಿ, ಶಾಂತಿಯುತವಾದ ಚುನಾವಣೆಯನ್ನು ನಡೆಸಿ
ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಒಳಗೆ ಚುನಾವಣೆಯನ್ನು ನಡೆಸಿ ಬೆಂಗಳೂರಿಗಿಂತಲೂ ಹೆಚ್ಚು ಜನ ಶಾಂತ ರೀತಿಯಲ್ಲಿ ಬಂದು ಮತದಾನ ಮಾಡಿ ಪ್ರಜಾಪ್ರಭುತ್ವವನ್ನು ಕಾಶ್ಮೀರದಲ್ಲಿ, ಜಮ್ಮು ಕಾಶ್ಮೀರದಲ್ಲಿ ಸ್ಥಾಪನೆ ಮಾಡಿದರೆ ಅದು ಭಾರತೀಯ ಜನತಾ ಪಾರ್ಟಿ ಅಂತ ಹೇಳುವಂಥದ್ದು ರಾಷ್ಟ್ರ ಮೊದಲು ಅಂತ ಹೇಳುವಂಥ ದೃಷ್ಟಿಯಲ್ಲಿ ಬದಲಾವಣೆಯನ್ನು ಗಮನಿಸಿ. BJPಗೆ ಅಲ್ಲಿ ಬಹುಮತ ಬರಲಿಲ್ಲ ಅಂತೇಳಿ ಹೇಳ್ತಾರೆ. BJP ಚುನಾವಣೆಯಲ್ಲಿ BJP ಯಾವತ್ತಿದ್ರೂ ಕೂಡ ಚುನಾವಣೆಯ ಸೋಲು ಗೆಲುವನ್ನು ಸಮಾನವಾಗಿ ಸ್ವೀಕರಿಸುವಂತಹ ಮನಸ್ಥಿತಿ ನಮ್ಮದು. ನಮಗೆ ವಾಜಪೇಯಿಯವರ ಮಾತೇ ನಮಗೆ ಆದರ್ಶ. ಸರ್ಕಾರ ಆಯೇಗಿ ಜಾಯೇಗಿ, ಯೇ ದೇಶ ರಹನಾ ಚಾಹಿಯೇ, ಈ ದೇಶ ಇರಬೇಕು. ಆ ದೃಷ್ಟಿಯಲ್ಲಿ ಕಾಶ್ಮೀರದಲ್ಲಿ ಯಾರೇ ಗೆದ್ದಿರಬಹುದು, ಆದರೆ ಅಲ್ಲಿ ಗೆದ್ದಿರುವಂಥದ್ದು ಈಗ ಪ್ರಜಾಪ್ರಭುತ್ವ ಅಂತ ಹೇಳುವಂಥದ್ದನ್ನು ಭಾರತೀಯ ಜನತಾ ಪಾರ್ಟಿ ಅತ್ಯಂತ ಹೆಮ್ಮೆಯಿಂದ ಹೇಳಿಕೊಳ್ತದೆ. ಸಂವಿಧಾನದ ಪುಸ್ತಕ ಹಿಡ್ಕೊಂಡು ತಿರುಗಾಡಿದ ತಕ್ಷಣ ಸಂವಿಧಾನದ ಬದ್ಧತೆಯನ್ನು ತೋರಿಸಿದಾಗೆ ಆಗುವುದಿಲ್ಲ. ಇದರ ಪರಿಣಾಮವಾಗಿ ಯಾರು ಚುನಾವಣೆಯಲ್ಲಿ ಮತ್ತೆ ಪುನಃ ವಿಶೇಷ ಸ್ಥಾನಮಾನವನ್ನು ನಾವು ಅಲ್ಲಿ ಕೊಡ್ತೇವೆ ಅಂತ ಹೇಳಿದ ಕಾಂಗ್ರೆಸ್ ಮತ್ತು ಇತರ ಪಾರ್ಟಿಗಳು ಈ ಬಾರಿಯ ಶಪಥ ಗ್ರಹಣವನ್ನು ಮುಖ್ಯಮಂತ್ರಿ ತೆಗೆದುಕೊಂಡಂತಹ ಪ್ರತಿಜ್ಞಾ ವಿಧಿಯನ್ನು ಏನಾದರೂ ಗಮನಿಸಿದರೆ ಅಲ್ಲಿಯವರೆಗೆ ಕಾಶ್ಮೀರದ ಹೆಸರನ್ನು ಹೇಳ್ತಿದ್ದಂಥವರು ಇವತ್ತು ಭಾರತದ ಸಂವಿಧಾನವನ್ನು ಹೇಳಿ ಶಪಥವನ್ನು ತೆಗೆದುಕೊಳ್ಳುವಂತಹ ಒಂದು ವಾತಾವರಣವೇ ನಿರ್ಮಾಣ ಆಗಿದೆ ಅಂತೇಳಿ. ಆದರೆ ನಾವೆಲ್ಲ ಆ ವಿಚಾರಕ್ಕೆ ಬದ್ಧರಾಗಿ ಒಟ್ಟಾಗಿ ಒಗ್ಗಟ್ಟಾಗಿ ಕೆಲಸ ಮಾಡಿದರೆ ಯಾವ ರೀತಿಯ ಪರಿವರ್ತನೆಯನ್ನು ತರುವುದಕ್ಕೆ ಸಾಧ್ಯ. ಜಾತಿಯ ಹೆಸರಿನಲ್ಲಿ ಇವತ್ತು ಬೇರೆ ಮಾಡುವಂತಹ ಕಾಂಗ್ರೆಸ್ ಒಂದು ಕಡೆ ಆದರೆ, ಇಡೀ ಭಾರತೀಯತೆ ಹಿಂದುತ್ವದ ಹೆಸರಿನಲ್ಲಿ ಒಂದು ಮಾಡುವಂತಹ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ, ಭ್ರಷ್ಟಾಚಾರವೇ ಮೂಲ ಮಂತ್ರವಾಗಿರುವ ಕಾಂಗ್ರೆಸ್ ಒಂದು ಕಡೆಯಾದರೆ, ರಾಷ್ಟ್ರ ಸಮರ್ಪಿತ ಜೀವನ ಮಾಡುವಂತಹ, ಸ್ವಂತಕ್ಕಾಗಿ ಏನನ್ನೂ ಆಲೋಚನೆ ಮಾಡದಂತಹ ನರೇಂದ್ರ ಮೋದಿಯವರ ನೇತೃತ್ವದ BJP ಒಂದು ಕಡೆ. ಕೆಲವು ಮಂದಿ ಹೇಳ್ತಾರೆ ಕಾಂಗ್ರೆಸ್ಸಿಗೆ 100 ವರ್ಷದ, ಆ 100 ವರ್ಷದ ಹಿಂದಿನ ಕಾಂಗ್ರೆಸ್ ಈಗ ಇಲ್ಲ. ಅದು ಮಹಾತ್ಮ ಗಾಂಧೀಜಿಯವರ ಕಾಂಗ್ರೆಸ್, ಅದು ವಿನೋಬಾ ಭಾವೆಯವರ ಕಾಂಗ್ರೆಸ್. ವಿನೋಬಾ ಭಾವೆಯವರು ಭೂದಾನ ಚಳುವಳಿಯನ್ನು ಸ್ವತಃ ತಾನೇ ಮಾಡಿ ಆ ಆದರ್ಶವನ್ನು ತೋರಿಸಿಕೊಟ್ಟು ಮತ್ತೆ ಭೂದಾನದ ಬಗ್ಗೆ ಹೇಳಿದರು. ಈಗ ಇರುವ ಕಾಂಗ್ರೆಸ್ ಭೂ ಕಬಳಿಕೆಯ ಕಾಂಗ್ರೆಸ್. ಇವತ್ತು ನೋಡಿ, ಮುಖ್ಯಮಂತ್ರಿಯೂ ಭೂ ಕಬಳಿಕೆ, ಉಪಮುಖ್ಯಮಂತ್ರಿಯೂ ಭೂ ಕಬಳಿಕೆ. ಎಲ್ಲಿಯವರೆಗೆ ಅಂತ ಹೇಳಿದರೆ ಅವರ ನೇತಾರರು, ರಾಷ್ಟ್ರೀಯದ ಅಧ್ಯಕ್ಷರು, ಅವರೂ ಭೂ ಕಬಳಿಕೆ. ಅದಕ್ಕಿಂತಲೂ ಹೆಚ್ಚಾಗಿ ಅವರ ಮುಂದಿನ ಪ್ರಧಾನಮಂತ್ರಿ ಅಂತೇಳಿ ಕನಸು ಕಾಣುವ, ಪ್ರತಿ ಬಾರಿ ಎದುರಿಟ್ಟಾಗಲೂ ನೆಲ ಕಚ್ಚುವಂತೆ ನೆಲಕ್ಕೆ ಬೀಳುವ, ಯಾವುದೇ ರೀತಿಯ ದೇಶದ ಜನರ ಸಮಸ್ಯೆಯ ಕಲ್ಪನೆ ಇಲ್ಲದಂತಹ ಒಬ್ಬ ವ್ಯಕ್ತಿಯನ್ನು ತಾಯಿ ಮಗ ಅವರೂ ಭೂ ಕಬಳಿಕೆ. ಮಧ್ಯಪ್ರದೇಶದ ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿ ಭೂ ಕಬಳಿಕೆ, ರಾಜಸ್ಥಾನದ ಮಾಜಿ ಮುಖ್ಯಮಂತ್ರಿ ಭೂ ಕಬಳಿಕೆ. ಇಂತಹ ಭೂ ಕಬಳಿಕೆಯ ಕಾಂಗ್ರೆಸ್ ಒಂದು ಕಡೆ ಆದರೆ, ರಾಷ್ಟ್ರ ಸಮರ್ಪಿತವಾಗಿ ಕೆಲಸ ಮಾಡುವಂತಹ ದೃಷ್ಟಿಯಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಕಡೆ, ಭ್ರಷ್ಟಾಚಾರವೇ ಒಂದು ಕಡೆ ಅಂತ ಹೇಳುವಂತಹ ಸ್ಥಿತಿಯಲ್ಲಿ ಇರುವಾಗ ಇವತ್ತು ನಮ್ಮೆಲ್ಲರ ಜವಾಬ್ದಾರಿ ಹೆಚ್ಚಿದೆ. ದೇಶದ ಹೊರಗೆ ಹೋಗಿ ದೇಶಕ್ಕೆ ಅವಮಾನ ಆಗುವ ರೀತಿಯಲ್ಲಿ, ಸಂವಿಧಾನಕ್ಕೆ ಅವಮಾನ ಆಗುವ ರೀತಿಯಲ್ಲಿ ಈ ಬಾರಿಯ ಚುನಾವಣೆಯಲ್ಲಿ, ಕಿಶೋರ್ರ ಚುನಾವಣೆಯಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದರೆ, ಇಲ್ಲಿ ಮತಯಂತ್ರ ಸರಿ ಇರಲ್ಲ ಅಂತೇಳಿ ಹೇಳಲಿಕ್ಕಿಲ್ಲ. ಅವರು ಇಲ್ಲಿ ಮತಯಂತ್ರ ಇರಲಿಲ್ಲ. ಇಲ್ಲದಿದ್ದರೆ ಚುನಾವಣೆಯಲ್ಲಿ ಗೆದ್ದರೆ ಕಾಶ್ಮೀರದಲ್ಲಿ ಅವರಿಗೆ ಮತಯಂತ್ರದಲ್ಲಿ ಏನೂ ಸಮಸ್ಯೆ ಇಲ್ಲ. ಹರಿಯಾಣದಲ್ಲಿ ಸೋತ್ರೆ ಅದು ಮತಯಂತ್ರ ಸರಿ ಇಲ್ಲ, ಚುನಾವಣಾ ಆಯೋಗ ಸರಿ ಇಲ್ಲ, ಪ್ರಜಾಪ್ರಭುತ್ವದ ಸಂವಿಧಾನದ ಚೌಕಟ್ಟಿಲಿರುವ ಯಾವುದೇ ಸಂಸ್ಥೆಗಳು ಸರಿ ಇಲ್ಲ. ಆದರೆ ಇಲ್ಲಿ ಈ ಬಾರಿ ಮತಯಂತ್ರ ಇಲ್ಲ. ಆದರೂ ಪುಣ್ಯಕ್ಕೆ ಮತಯಂತ್ರ ಇರಲಿಲ್ಲ. ಹಾಗಾಗಿ ಪತ್ರದಲ್ಲೇ ನಾವು ಗೆಲ್ತೇವೆ ಅಂಥೇಳಿ
ಅಡ್ವಾನ್ಸ್ ಆಗಿ ಜಿಲೇಬಿಯೂ ಅವರು ತಿನ್ನಲಿಲ್ಲ. ಯಾಕೆಂದೇಳಿದರೆ ಅವರಿಗೆ ಡೆಫಿನೆಟ್ ಗೊತ್ತಿತ್ತು ಗೆಲ್ಲುವುದು BJPಯೇ. ಯಾಕೆಂದೇಳಿ ಕೇಳಿದರೆ ಈ ಕರಾವಳಿ ಅಂತ ಹೇಳುವಂಥದ್ದು ಹಿಂದುತ್ವದ ಭದ್ರಕೋಟೆ. ಇಲ್ಲಿಯ ಕಾರ್ಯಕರ್ತರು ಎಲ್ಲರೂ ಒಟ್ಟಿಗೆ ಸೇರಿ ಇಲ್ಲಿ ಗೆಲ್ಲಿಸಿರುವ ಒಬ್ಬೊಬ್ಬ ಪಂಚಾಯತ್ ಮೆಂಬರು ಕೂಡ ಹಿಂದುತ್ವದ ಕಟ್ಟಾಳು ಅಂತ ಹೇಳುವಂಥದ್ದು ಅವರಿಗೆ ಗೊತ್ತಿತ್ತು. ನಮ್ಮದು ಯಾವುದೇ ರೀತಿಯಲ್ಲಿ ಕಾಂಪ್ರಮೈಸ್ ಅಂತ ಹೇಳುವಂಥದ್ದು ಇಲ್ಲವೇ ಇಲ್ಲ. ಏನಿದ್ರೂ ಭಾರತೀಯತೆಗೆ ಸರಿಯಾದ ಸಮಾನಾರ್ಥ ಪದ ಯಾವುದು ಅಂತೇಳಿ ಕೇಳಿದರೆ ಅದು ಹಿಂದುತ್ವ. ಈ ದೇಶವನ್ನು ಹಿಂದೂಸ್ತಾನವಾಗಿ ಇತ್ತು, ಮುಂದೆಯೂ ಇರ್ತದೆ ಅಂತ ಹೇಳುವಂತಹ ನಂಬಿಕೆಯ ಜೊತೆಗೆ ಕೆಲಸ ಮಾಡುವ ನಾವೆಲ್ಲ ಈ ದಿಕ್ಕಿನಲ್ಲಿ ಕಿಶೋರ್ರ ಗೆಲುವನ್ನು ನಾವೆಲ್ಲ ಸಂಭ್ರಮಿಸೋಣ ಅಂತೇಳಿ ಹೇಳ್ತಾ ಮತ್ತೊಮ್ಮೆ ಎಲ್ಲರ ಪರವಾಗಿ ಕಿಶೋರ್ರಿಗೆ ಅಭಿನಂದನೆಯನ್ನು ಸಲ್ಲಿಸಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಧನ್ಯವಾದ. ಬೋಲೋ ಭಾರತ್ ಮಾತಾ ಕೀ. ಕೃತಜ್ಞತೆಗಳು ಸರ್. ನಮ್ಮೆಲ್ಲರ ಸಮ್ಮುಖದಲ್ಲಿ ಈಗ ಪ್ರಮುಖ ಕಾರ್ಯಕ್ರಮ ನಡೆಯುವುದಕ್ಕಿದೆ. ನಮ್ಮ ಪುತ್ತೂರಿನ ಸುಪುತ್ರ, ಪುತ್ತೂರಿನ ಮುತ್ತು ಕಿಶೋರ್ ಕುಮಾರ್ ಇವರಿಗೆ ಹುಟ್ಟೂರಿನ ಸನ್ಮಾನ. ನಮ್ಮ ನಗರ ಮಂಡಲದ ಅಧ್ಯಕ್ಷರಾದಂಥ ಶಿವಕುಮಾರ್ ಹಾಗೂ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ದಯಾನಂದ್ ಶೆಟ್ಟಿ ಅವರು ಎಲ್ಲ ವೇದಿಕೆಯಲ್ಲಿರುವಂಥ ಗಣ್ಯರ ಸಮ್ಮುಖದಲ್ಲಿ ಈ ಕಾರ್ಯಕ್ರಮವನ್ನು ನೆರವೇರಿಸಿಕೊಡ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಸೇರಿರುವಂಥ ಸಭಿಕರಲ್ಲಿ ಒಂದು ಸೂಚನೆ, ಕೇವಲ ವೇದಿಕೆಯಲ್ಲಿರುವಂಥ ಗಣ್ಯರಿಂದ ಮಾತ್ರ ಈಗ ಈ ಸನ್ಮಾನ ಕಾರ್ಯಕ್ರಮ ನಡೆಯುತ್ತದೆ. ಬಂದಿರುವಂಥ ಎಲ್ಲ ಪಂಚಾಯತ್ತು ಹಾಗೂ ಹಿತೈಷಿ ಬಂಧುಗಳ ಪರವಾಗಿ ಧನ್ಯವಾದದ ಮೊದಲು ಸನ್ಮಾನ ಕಾರ್ಯಕ್ರಮ ನಡೆಯುವುದಕ್ಕೆ ಇದೆ. ತಾವೆಲ್ಲರೂ ಸಹಕಾರ ಕೊಡಬೇಕಾಗಿ ಈ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ನೆರವೇರಿಸಿಕೊಟ್ಟಿರುವಂತಹ ಎಲ್ಲ ವೇದಿಕೆಯಲ್ಲಿರುವಂತಹ ಗಣ್ಯರಿಗೆ ಕೃತಜ್ಞತೆಯನ್ನು ಹೇಳುತ್ತಾ ಮುಂದಕ್ಕೆ ನಮ್ಮ ಪುತ್ತೂರಿನ ಮತ್ತು ಕಿಶೋರ್ ಕುಮಾರ್ ಪುತ್ತೂರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಆರಾಧ್ಯ ದೈವ ಪುತ್ತೂರು ಮಹಾಲಿಂಗೇಶ್ವರ ದೇವರ ಪಾದಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಎದುರುಗಡೆ ಇರತಕ್ಕಂಥ ಅತಿ ಗಣ್ಯರೇ, ಪ್ರತಾಪನ ಹೇಳಿದಾರೆ ಹಾಗೆ ಅದನ್ನು ನಾನು ಕೂಡ ಕಂಟಿನ್ಯೂ ಮಾಡ್ತೀನಿ. ಎಲ್ಲರನ್ನ ತುಂಬ ಗೌರವಪೂರ್ವಕವಾಗಿ ವಂದನೆ ಮಾಡ್ತಾ, ಈ ಸಂದರ್ಭದಲ್ಲಿ ಏನು ಮಾತಾಡಬೇಕಂತ ಗೊತ್ತಾಗ್ತಿಲ್ಲ. ಪುತ್ತೂರು ಮಹಾಲಿಂಗೇಶ್ವರ ದೇವರ ಈ ಮಣ್ಣಿನ ಶಕ್ತಿ, ನೀವೆಲ್ಲರೂ ಈ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಪರಿವಾರ ಸಂಘಟನೆಗೆ 10 ವರ್ಷದಿಂದ ನಿರಂತರವಾಗಿ ಸಮಯ ಕೊಟ್ಟ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಒಂದು ಸುದೃಢ ಸಂಘಟನೆಯಾಗಿ ಬೆಳೆದಿದೆ. ನನ್ನಂಥ ಒಬ್ಬ ಸಾಮಾನ್ಯ ಕಾರ್ಯಕರ್ತರನ್ನು ಇಷ್ಟು ಎತ್ತರ ಸ್ಥಾನ ಕೊಂಡೋಗಲಿಕ್ಕೆ ನೀವೆಲ್ಲರೂ ಕಾರಣೀಭೂತರು. ಅದಕ್ಕೋಸ್ಕರ ನಿಮ್ಮೆಲ್ಲರಿಗೂ ನಾನು ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತೇನೆ. ದರ್ಬೆಯಿಂದ ಮೆರವಣಿಗೆ ಪ್ರಾರಂಭ ಆಗಬೇಕಾದ್ರೆ, ಅಭಿನಂದನಾ ಮೆರವಣಿಗೆ ಪ್ರಾರಂಭ ಆಗಬೇಕಾದ್ರೆ 100 ಹೂವಿನ ಹಾರವನ್ನು ಹಾಕಿದ್ದೀರಿ. ಹೂವಿನ ಹಾರ ಕುತ್ತಿಗೆಗೆ ಬಿದ್ದಾಗ ನನ್ನ ಮನಸ್ಸಿಗೆ ಆಗ್ತಿತ್ತು, ಇದೊಂದು ದೊಡ್ಡ ಜವಾಬ್ದಾರಿ ನೀವು ಕೊಡ್ತಿದ್ದೀರಿ. ಅದಕ್ಕೋಸ್ಕರ ಆ ಹೂವಿನ ಹಾರದ ಪ್ರತಿಯೊಂದು ಎಸಲನ್ನು ಕೂಡ ಅದು ವ್ಯರ್ಥವಾಗದಂತೆ ನಾನು ಕೆಲಸವನ್ನು ಮಾಡ್ತೇನೆ ಅನ್ನೋಂಥದ್ದನ್ನು ನಿಮ್ಮಲ್ಲಿ ಪ್ರಾಮಾಣಿಕಪೂರ್ವಕವಾಗಿ ಹೇಳ್ತೇನೆ. ನನ್ನ ಕುತ್ತಿಗೆಯಲ್ಲಿ 3 ಶಾಲು ಉಂಟು. ಒಂದು ಕೇಸರಿ ಶಾಲು, ತುಂಬ 100 ಆ ನೂಲಿನ
ಜೋಡಣೆಯಿಂದ ಈ ಕೇಸರಿ ಶಾಲು ಉಂಟಾಗಿದೆ. ಕೇಸರಿ ಅಂದ ತಕ್ಷಣ ತ್ಯಾಗದ ಸಂಕೇತ. ನಾನೆಲ್ಲ ಸ್ವಾರ್ಥವನ್ನೇ ತ್ಯಾಗ ಮಾಡಿ ಹಿಂದುತ್ವವನ್ನು ಗಟ್ಟಿ ಮಾಡಲಿಕ್ಕೆ ನಿಮ್ಮಲ್ಲಿಗೆ ಪ್ರಮಾಣಪೂರ್ವಕವಾಗಿ ಹೇಳಲಿಕ್ಕೆ ಬಯಸ್ತೇನೆ. ಇಡೀ ಪುತ್ತೂರನ್ನು ಒಗ್ಗಟ್ಟಾಗಿ ಇಡೀ ಹಿಂದೂ ಸಮಾಜವನ್ನು ಎಲ್ಲರನ್ನು ಒಗ್ಗಟ್ಟಾಗಿ ಕೊಂಡೋಗಿ ಭಾರತೀಯ ಜನತಾ ಪಾರ್ಟಿಯನ್ನು ಇನ್ನೊಮ್ಮೆ ವಿಜಯ ಪತಾಕೆಯನ್ನು ಎತ್ತರದ ಸ್ಥಾನಕ್ಕೆ ಕೊಂಡೋಗ್ತಾ ಆ ಮೂಲಕ ಮಾಲಿಂಗೇಶ್ವರನ ಆಶೀರ್ವಾದ ನಮ್ಮೆಲ್ಲರಿಗಿರಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಇನ್ನೊಂದು ಸಾಲ BJP ಶಾಲು. ಈ BJP ಈ ಥರ ಚಿತ್ರ ಬರಬೇಕು. ಇದರಲ್ಲೂ ಕೂಡ 100 ನೂಲುಂಟು. ನೀವೆಲ್ಲರೂ ಡಾಕ್ಟರ್ ಪ್ರಸಾದ್ ಭಂಡಾರಿ ಅವರು 16 ವರ್ಷದಿಂದ ಮೋಹನ್ ರೈ ಅವರು, ಅಪ್ಪಯ್ಯ ಮನಿಯಾರಿಯವರು, ಚಂದ್ರಶೇಖರ್ ಬಪ್ಪಲಿಗೆ ಅವರು, ತಾಯಂದ್ರ ಎಲ್ಲರ ಪರವಾಗಿ ಜಯಂತಕ್ಕನವರು, ನಾನು ನೋಡ್ತಾ ಬಂದಿದ್ದೇನೆ. 30 ವರ್ಷ ನೋಡ್ತಾ ಬಂದಿದ್ದೇನೆ. ನಿಮ್ಮೆಲ್ಲರ ಸಮಯವನ್ನು, ರಕ್ತವನ್ನು ಬೆವರಾಗಿಸಿಕೊಂಡು ತೈಲದ ದೀಪದಿಂದ ಉರಿಸಿದ್ದೀರಿ. ಅದಕ್ಕೋಸ್ಕರ ಇದೆಲ್ಲ ಈ ಅಭಿನಂದನೆ ನಿಮ್ಮೆಲ್ಲರಿಗೆ ಸಲ್ಲುವಂಥದ್ದು. ಅದಕ್ಕೋಸ್ಕರ ಪ್ರತಿನಿತ್ಯ ಹೆಜ್ಜೆ ಹೆಜ್ಜೆಗೂ ಭಾರತೀಯ ಜನತಾ ಪಾರ್ಟಿ ಒಬ್ಬ ಕಟ್ಟಾಲಿನಂತೆ ಸತ್ಯ, ಧರ್ಮ, ನ್ಯಾಯ, ನಿಷ್ಠೆಯಲ್ಲಿ ಬದುಕ್ತೇನೆ. ಆ ಮೂಲಕ ಎಲ್ಲ ಹಿರಿಯರಿಗೆ ಭಾರತೀಯ ಜನತಾ ಪಾರ್ಟಿ ಯಾವುದೇ ರೀತಿಯ ಕಪ್ಪು ಚುಕ್ಕೆ ಬರದಂತೆ ಕೆಲಸವನ್ನು ಮಾಡ್ತೇನೆ. ಈ ಮೂಲಕ ಪ್ರಮಾಣವನ್ನು ಮಾಡ್ತೇನೆ. ದೇವಸ್ಥಾನದ ಶಾಲು ಕೂಡ ಹಾಕ್ಕೊಂಡು ಬಂದಿದ್ದೇನೆ. ಅಲ್ಲಿ ಇದು ಮಾಡಬೇಕಾದ್ರೆ ಬಿಳಿ ಶಾಲು, ಇದು ದೇವರ ಪ್ರಸಾದ. ಇದಕ್ಕೆ ಸಣ್ಣ ಒಂದು ಗೆರೆ ಬಿದ್ದರೂ ಕೂಡ ಕಾಣ್ತದೆ. ಅದಕ್ಕೋಸ್ಕರ ಶುಭ್ರ ವಸ್ತ್ರ. ಇದು ದೇವರ ಮಾಲಿಂಗೇಶ್ವರನ ಪ್ರಸಾದ ಕುತ್ತಿಗೆಯಲ್ಲುಂಟು. ದೇವರ ಕೆಲಸವನ್ನು, ಜನರ ಸೇವೆಯನ್ನು, ದೇವರ ಸೇವೆ, ಜನತಾ ಸೇವೆ, ಜನಾರ್ದನ ಸೇವೆ ಅಂತ ಮಾಡ್ತಾ ಬರ್ತೇನೆ. ನಿಮ್ಮೆಲ್ಲರ ಆಶೀರ್ವಾದ ಪಡೆದು ಈ ಅಭಿನಂದನೆಯನ್ನು ಎಲ್ಲ ಕಾರ್ಯಕರ್ತ, ತುಂಬ ಜನ ಪಂಚಾಯತ್ ಸದಸ್ಯರಿದ್ದೀರಿ, ನೀವು ಇಲ್ಲಿ ಕಾರ್ಯಕರ್ತರಿದ್ದೀರಿ. ಈ ಅಭಿನಂದನೆ ನಂಗೆ ಸಲ್ಲುವಂಥ, ನಿಮ್ಮೆಲ್ಲರಿಗೂ ಸಲ್ಲುವಂಥದ್ದು. ಆ ಮೂಲಕ ಹಿರಿಯರು ಹಾಕಿಕೊಟ್ಟಂಥ ದಾರಿಯಲ್ಲಿ ನಡೀತೇನೆ. ಪಂಚಾಯತ್ ಸ್ಥಳೀಯ ಆಡಳಿತ, ಪಂಚಾಯತ್ ರಾಜ್ಗೆ ಮತ್ತು ನಗರ ಸ್ಥಳೀಯ ಆಡಳಿತಕ್ಕೆ ಹೆಚ್ಚಿನ ಶಕ್ತಿ ತುಂಬುವಂಥ ಕೆಲಸ ಮಾಡ್ತೇನೆ. ಮೇಲ್ಮನೆಯಲ್ಲಿ ಗಟ್ಟಿ ಧ್ವನಿಯಲ್ಲಿ ಪ್ರತಿಯೊಬ್ಬ ಕಾರ್ಯಕರ್ತನಿಗೆ, ಪ್ರತಿಯೊಬ್ಬರಿಗೆ ಹಿಂದುತ್ವಕ್ಕೆ ಗಟ್ಟಿಯಾಗಿ ಕೆಲಸ ಮಾಡ್ತೇನೆ. ಈ ಮೂಲಕ ಪ್ರಾರ್ಥನೆ ಮಾಡ್ತಾ, ಪ್ರಮಾಣ ಮಾಡ್ತಾ ನಾನು ಮಾತನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ ಜೈ. ನಮ್ಮೂರಿನ ಸೇವಕ, ಹತ್ತೂರಿನ ಸೇವಕನಾಗಿ ಕೆಲಸ ಮಾಡುವಂಥ ಆ ಗಟ್ಟಿತನವನ್ನು ಮಾಲಿಂಗೇಶ್ವರ ಅವರಿಗೆ ಅನುಗ್ರಹಿಸಲಿ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಾ, ಕಾರ್ಯಕ್ರಮದ ಮುಂದಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನಮ್ಮ ಗ್ರಾಮಾಂತರ ಮಂಡಲದ ಅಧ್ಯಕ್ಷರಾದಂಥ ದಯಾನ್ ಶೆಟ್ಟಿ ಅವರಿಂದ ಅಧ್ಯಕ್ಷರ ಮಾತು. ನಾವೆಲ್ಲರೂ ಸಮಯ ಮೀರಿ ಈ ಕಾರ್ಯಕ್ರಮದಲ್ಲಿ ಇದ್ದೀರಿ ಅನ್ನೋದನ್ನು ನಾನು ಅರಿತುಕೊಂಡಿದ್ದೇನೆ. ವೇದಿಕೆಯಲ್ಲಿ ನಾವೊಂದು ಒಳ್ಳೆಯ ಕಾರ್ಯಕ್ರಮಕ್ಕಾಗಿ ಅನೇಕ ದಿವಸಗಳಿಂದ ನಾವು ಕಾಯ್ತಾ ಇರುವಂಥದ್ದು ಸಂದರ್ಭ. ಭಾರತೀಯ ಜನತಾ ಪಾರ್ಟಿ ಪುತ್ತೂರಲ್ಲಿ ಯಾವ ರೀತಿ ಗತಕಾಲದ ಪರಂಪರೆಯನ್ನು ಮತ್ತೆ ನಾವು ತೋರಿಸಬೇಕು, ಆ ಮುಖಾಂತರ ಯಾವ ರೀತಿಯಲ್ಲಿ ಪುತ್ತೂರು ಕ್ಷೇತ್ರವನ್ನು ಹಿಂದುತ್ವದ ಭದ್ರಕೋಟೆ, ಭಾರತೀಯ ಜನತಾ ಭದ್ರತಾ ಎಲ್ಲವನ್ನು ನಾವು ಈ ಒಂದು ಹಂತಕ್ಕೆ ಬೆಳೆಸಿದಂಥ ಕಾರ್ಯಕರ್ತರ ಒಂದು ಕಾರ್ಯಕ್ರಮ ಅಂತ ಬಹಳ ಸಂತೋಷದಿಂದ ಹೇಳ್ಕೊಳ್ಳುತ್ತೇನೆ. ಕಿಶೋರನ್ನ ಯಾವ ರೀತಿ ಮಾತಿನ ಶೈಲಿಯಲ್ಲಿ ನಮ್ಮನ್ನು ಪ್ರೀತಿಯಿಂದ ಅಭಿನಂದಿಸಿದ್ರು, ಕಿಶೋರನ ಕಾರ್ಯಶೈಲಿಯನ್ನು ನಾನು ಅನೇಕ ವರ್ಷಗಳಿಂದ ಗಮನಿಸಿದವ. ಇವತ್ತಿನವರ ಮಾತಿನ ಶೈಲಿಯನ್ನು ಕಾಣುವಾಗ ಕಿಶೋರನ ಈ ರೀತಿ ಒಂದು ಮಾತುಗಾರಿಕೆಯ ಮುಖಾಂತರ ತನ್ನ ಮನದ ಆಳವನ್ನು ನಮ್ಮೊಟ್ಟಿಗೆ ಹಂಚಿಕೊಂಡರು. ಬಹುಶಃ ಕಿಶೋರನ ಕರ್ತವ್ಯ ಹಿಂದೂ ಸಮಾಜಕ್ಕೋಗಿ ಕೆಲಸ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅನೇಕ ಸಂದರ್ಭದಲ್ಲಿ ನಾನು ಒಟ್ಟಿಗೆ ಕೆಲಸ ಮಾಡಿ ಅವರನ್ನು ಕಂಡವ. ಹಿಂದುತ್ವಕ್ಕೆ ಯಾವುದಾದ್ರೂ ಧಕ್ಕೆ ಬಂದಾಗ ಏನಾದರೂ ಪ್ರತಿಕ್ರಿಯೆ ನಾವು ಕೊಡಬೇಕಿದ್ದಿದ್ರೆ ಹಿಂದುತ್ವತ್ತ ಯಾವುದೇ ಕಾರಣಕ್ಕೂ ಹಿಂದುತ್ವದಲ್ಲಿ ಯಾವುದೇ ಹೊಂದಾಣಿಕೆ ಇಲ್ಲ ಅನ್ನೋದನ್ನು ಅನೇಕ ಹೋರಾಟಗಳಲ್ಲಿ ಹಿಂದುತ್ವದ ಕೆಲಸವನ್ನು ಮಾಡಿ ತೋರಿಸಿದಂಥ ಕಿಶೋರನ ಬಗ್ಗೆ ನಮಗೆಲ್ಲರಿಗೂ ಗೊತ್ತು. ಇವತ್ತು BJPಯಲ್ಲಿ ಯಾವ ರೀತಿ ನಾನು ಬೆಳಿಬೇಕು, ಯುವತಿಯನ್ನು ಯಾವ ರೀತಿ ಕಟ್ಟಬೇಕು ಅನ್ನೋದನ್ನು ಇಡೀ ಹಿರಿಯರ ಮಾರ್ಗದರ್ಶನದಲ್ಲಿ ಅವರು ತಿಳ್ಕೊಂಡಿದ್ದಾರೆ. ಪುತ್ತೂರಿನ BJPಯನ್ನು ಯಾವ ರೀತಿ ಬೆಳೆಸಬೇಕು, ಪುತ್ತೂರಿನ BJPಯಲ್ಲಿ ಮುಂದಿನ ದಿವಸಗಳಲ್ಲಿ ನಮ್ಮೆಲ್ಲರ ಪಾತ್ರ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ಅವರ ಮುಖಾಂತರ ನಾವು ಮತ್ತೆ BJPಯನ್ನು ಗಟ್ಟಿಗೊಳಿಸುವ ಕೆಲಸವನ್ನು ಮಾಡಲಿಕ್ಕಿದ್ದೇವೆ. ಪಂಚಾಯತ್ ಚುನಾವಣೆಯಲ್ಲಿ ಗೆದ್ದಂಥ ಸದಸ್ಯರುಗಳು, ನಗರ ಪಂಚಾಯತಿಯಲ್ಲಿ ಗೆದ್ದಂಥ ಸದಸ್ಯರುಗಳು, ಪಟ್ಟಣ ಪಂಚಾಯತಿನಲ್ಲಿ ಗೆದ್ದಂಥ ಸದಸ್ಯರುಗಳ ಜವಾಬ್ದಾರಿಯನ್ನು ಯಾವ ರೀತಿ ಇದೆ ಅನ್ನೋದನ್ನು ಕಿಶೋರನನ್ನು ಗೆಲ್ಲಿಸುವುದರ ಮುಖಾಂತರ ನಮಗೆಲ್ಲರೂ ಕಾಣಿಸಿಕೊಟ್ಟಿದ್ದೀರಿ.
ಇನ್ನೇನು 1 ವರ್ಷದ ಒಳಗೆ ಮತ್ತೆ ಚುನಾವಣೆಯ ಪಂಚಾಯತ್ ಸದಸ್ಯರುಗಳ ಚುನಾವಣೆ, ನಗರಸಭೆಯ ಚುನಾವಣೆ, ಅನೇಕ ಚುನಾವಣೆಗಳನ್ನು ನಾವೆಲ್ಲರೂ ಎದುರಿಸಲಿಕ್ಕಿದ್ದೇವೆ. ಈ ವೇದಿಕೆಯಿಂದ ನಾವೊಂದು ಸ್ಪಷ್ಟವಾದ ಮಾಹಿತಿಯನ್ನು ತಗೊಳ್ಬೇಕು. ಇವತ್ತು ಕಿಶೋರನ್ನ ಈ ರೀತಿ ಒಂದು ಜೀವನ ಗಳಿಸಬೇಕಿದ್ದಿದ್ರೆ ಅನೇಕ ವರ್ಷದಿಂದ ಈ ಭಾಗದಲ್ಲಿ ಕೆಲಸ ಮಾಡಿ ಪಂಚಾಯತ್ ಸದಸ್ಯರುಗಳನ್ನು ಗೆಲ್ಲಿಸಿ, ನಗರಸಭೆಯ ಸದಸ್ಯರುಗಳನ್ನು ಗೆಲ್ಲಿಸಿ, ಪುರಸಭೆಯ ಪಟ್ಟಣ ಪಂಚಾಯತ್ನ ಸದಸ್ಯರುಗಳನ್ನು ಗೆಲ್ಲಿಸಿದರ ಮುಖಾಂತರ ಅವರು ಇವತ್ತು ಚುನಾವಣೆ ಮಾಡುವುದರ ಮುಖಾಂತರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯ ಭದ್ರನೆಲೆ ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆ ಅನ್ನೋದನ್ನು ನಾವು ಮತ್ತೆ ತೋರಿಸಿದ್ದೇವೆ. ನಾವೇನಾದರೂ ಈ ಒಂದು ಜಯವನ್ನು ಯಾವ ರೀತಿ ತಗೊಳ್ಬೇಕಂತದಿದ್ದರೆ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಇಡೀ 2 ಜಿಲ್ಲೆಗಳಲ್ಲಿ ಮತ್ತೆ ಇದೇ ರೀತಿಯ ಒಂದು ಶಕ್ತಿಯನ್ನು ನಾವು ನೋಡಬೇಕಿದ್ದಿದ್ರೆ ಮುಂದೆ ಈಗಾಗಲೇ ಪುತ್ತೂರು ಕ್ಷೇತ್ರದ 2-3 ಗ್ರಾಮಗಳಲ್ಲಿ ಉಪಚುನಾವಣೆಯನ್ನು ನಾವು ಕಾಣಲಿಕ್ಕಿದ್ದೇವೆ. ಸಹಕಾರಿ ಕ್ಷೇತ್ರದಲ್ಲಿ ನಾವು ಒಂದಷ್ಟು ಚುನಾವಣೆಯನ್ನು ಕಾಣಲಿಕ್ಕಿದ್ದೇವೆ. ನಗರಸಭೆ ಚುನಾವಣೆಯನ್ನು ಕೂಡ ಹತ್ತಿರ ನಾವು ಕಾಣಲಿಕ್ಕಿದ್ದೇವೆ. ಇಲ್ಲಿ ಬಂದಿರುವಂಥ ಪ್ರಮುಖ ಕಾರ್ಯಕರ್ತರು ನಮ್ಮ ಜವಾಬ್ದಾರಿ ಯಾವ ರೀತಿ ಇರಬೇಕು ಅನ್ನೋದನ್ನು ಕೂಡ ನಾವು ಬಹಳಷ್ಟು ಗಂಭೀರದಿಂದ ಅರ್ಥೈಸಿಕೊಳ್ಳುವುದರ ಮುಖಾಂತರ ಪುತ್ತೂರನ್ನು ಮತ್ತೆ ನಾವು ಭಾರತೀಯ ಜನತಾ ಪಾರ್ಟಿಯ ಭದ್ರಕೋಟೆ ಅನ್ನೋದನ್ನು ಬಿಂಬಿಸುವುದಕ್ಕೋಸ್ಕರ ನಮ್ಮೆಲ್ಲರ ಕರ್ತವ್ಯ ಬಹಳಷ್ಟು ಇದೆ. ಈ ನೆಲೆಯಲ್ಲಿ ಪುತ್ತೂರಿನ BJPಯ ಜವಾಬ್ದಾರಿಯನ್ನು ತಗೊಂಡ ನಂತರ ಒಂದಷ್ಟು ವ್ಯತ್ಯಾಸಗಳು, ಕಷ್ಟಗಳು ಇದೆ ಅನ್ನೋದು ನಮ್ಮೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಆದರೆ ಇಲ್ಲಿ ಬಂದಿರುವಂಥ ದೇವದುರ್ಲಭ ಕಾರ್ಯಕರ್ತರು ಒಂದು ಸ್ಪಷ್ಟ ಮಾಹಿತಿಯನ್ನು ನಮ್ಮ ಮನಸ್ಸಲ್ಲಿ ಗಟ್ಟಿ ಮಾಡಿಕೊಳ್ಬೇಕು. ಯಾವುದೇ ಕಾರಣಕ್ಕೂ ಯಾವ ಗ್ರಾಮಗಳಲ್ಲೂ ಕೂಡ BJPಗೆ ಯಾವುದೇ ಹಿನ್ನಡೆ ಆಗದ ರೀತಿಯಲ್ಲಿ ನಮ್ಮ ಮುಂದಿನ ಕೆಲಸ ಕಾರ್ಯಗಳು ಇರಬೇಕು. ನಾವು ಹೆಚ್ಚು ಹೊತ್ತು ಬೇರೆ ವಿಚಾರಕ್ಕೆ ಮಾತಾಡೋದಕ್ಕಿಂತ ನಮ್ಮ ಸಂಘಟನೆಗೆ ಮುಂದೆ ನಾವೆಲ್ಲರೂ ಅತ್ಯಂತ ಅಮೂಲ್ಯವಾದ ಸಮಯವನ್ನು ಕೊಡುವುದರ ಮುಖಾಂತರ ಮತ್ತೊಮ್ಮೆ ಭಾರತೀಯ ಜನತಾ ಪಾರ್ಟಿಯನ್ನು ಪುತ್ತೂರಲ್ಲಿ ಮತ್ತೆ ಭದ್ರಗೊಳಿಸುವುದಕ್ಕೋಸ್ಕರ ಈ ವೇದಿಕೆಯಲ್ಲಿ ಪ್ರತಾಪನ್ನ ಬಹಳಷ್ಟು ನಮ್ಮೊಟ್ಟಿಗೆ ವಿಷಯವನ್ನು ಹಂಚಿಕೊಂಡರು. ಮೊನ್ನೆಯ ಚುನಾವಣೆಯ ಪ್ರಾರಂಭದ ದಿವಸಗಳಲ್ಲಿ ಪ್ರತಾಪನ್ನ 2 ದಿವಸ ಪೂರ್ತಿ ನಮ್ಮೊಟ್ಟಿಗೆ ಎಲ್ಲ ಗ್ರಾಮ ಪಂಚಾಯತ್ಗಳನ್ನು, ಪಂಚಾಯತ್ ಸದಸ್ಯರುಗಳನ್ನು, ನಗರಸಭೆಯ ಸದಸ್ಯರುಗಳನ್ನು, ಪಟ್ಟಣ ಪಂಚಾಯತ್ನ ಸದಸ್ಯರುಗಳನ್ನು ಮಾತಾಡಿಸಿದರು. ಅವತ್ತು ನಾವು ಕಂಡುಕೊಂಡೆವು, ಕಳೆದ 4 ವರ್ಷ ಮೊದಲು ಪಂಚಾಯತಲ್ಲಿ ಗೆದ್ದು ಬಂದಂಥ ಅನೇಕ ಪಂಚಾಯತ್ ಸದಸ್ಯರುಗಳಿರ್ಬೋದು, ನಗರಸಭೆಯ ಸದಸ್ಯರು ಇರ್ಬೋದು, ಪಕ್ಷದ ವ್ಯವಸ್ಥೆಯಲ್ಲಿ ನಾವೆಲ್ಲರೂ ಯಾವ ರೀತಿ ಮುಂದಕ್ಕೆ ಇರಬೇಕು ಅನ್ನೋದನ್ನು ಪ್ರತಾಪನ ಬಹಳ ಒಳ್ಳೆಯ ರೀತಿಯಲ್ಲಿ ನಮಗೆ ಹೇಳಿಕೊಟ್ರು. ನಮ್ಮೆಲ್ಲರ ಕರ್ತವ್ಯವನ್ನು ಮತ್ತೆ ನಾವು ಅರಿತುಕೊಳ್ಬೇಕು. ಇವತ್ತು ಕಿಶೋರನ್ನ ಒಬ್ಬ ಸಾಮಾನ್ಯ ಕಾರ್ಯಕರ್ತನಾಗಿ ಯಾವ ರೀತಿ ಯಾವ ಮಟ್ಟಕ್ಕೆ ಬೆಳೆದಿದ್ದಾರೆ ಅಂತ ಹೇಳಿದರೆ ಮುಂದಿನ ದಿವಸಗಳಲ್ಲಿ ನಾವುಗಳು ಕೂಡ ಯಾರಾದರೂ ಒಬ್ಬ ಕಾರ್ಯಕರ್ತ ಒಂದು ಒಳ್ಳೆಯ ಸ್ಥಾನವನ್ನು ಪಡ್ಕೊಳ್ಳುವಂಥ ಸಂದರ್ಭ ಬರ್ಬೋದು. ಈ ದೆಸೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಅನೇಕ ವರ್ಷದಿಂದ ನಿಸ್ವಾರ್ಥವಾಗಿ ಸೇವೆ ಮಾಡಿ ಕೆಲಸ ಮಾಡಿದರ ಪರಿಣಾಮವಾಗಿ ಭಾರತೀಯ ಜನತಾ ಪಾರ್ಟಿ ಪುತ್ತೂರು ಕ್ಷೇತ್ರದಲ್ಲಿ ಇಷ್ಟೊಂದು ಮಟ್ಟಕ್ಕೆ ಬೆಳೆದಿದೆ. ಈ ಎಲ್ಲ ಉದ್ದೇಶಕ್ಕೋಸ್ಕರ ಸಂಘಟನೆಯನ್ನು ಅತ್ಯಂತ ಪುತ್ತೂರಲ್ಲಿ ಬೆಳೆಸಬೇಕು. ನಾವೆಲ್ಲರೂ ಒಂದೇ ಮನಸ್ಸಿಂದ ಒಂದೇ ಕಾರ್ಯವನ್ನು ಮಾಡಿಕೊಳ್ಳುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ ಡಾಕ್ಟರ್ ಪ್ರಸಾದ್ ಭಂಡಾರಿಯವರ ಕೊಡುಗೆ, ಅಪ್ಪಣ್ಣನವರ ಕೊಡುಗೆ, ತಿಮ್ಮಪ್ಪಣ್ಣನವರ ಕೊಡುಗೆ, ಮೋಹನ್ ಶೆಟ್ಟಿ ಅವರ ಕೊಡುಗೆ, ಇದೆಲ್ಲರ ಪರಿಣಾಮವಾಗಿ ನಾವು ಇವತ್ತು ಗೆಲ್ಲುವ ಹಂತದಲ್ಲಿ ಒಂದಷ್ಟು ಕಾಲವನ್ನು ನಾವು ಕಳೀತಾ ಇದ್ದೇವೆ. ಈ ಪಕ್ಷ ಇಷ್ಟು ಬೆಳೆಬೇಕಿದ್ದರೆ ಅನೇಕ ವರ್ಷದ ಅನೇಕ ಕಾರ್ಯಕರ್ತರ ಶ್ರಮವನ್ನು ನಾವು ಎಲ್ಲರೂ ಮರೆಯಬಾರದು. ಯಾಕೆ ನಾವು ಮರೆಯಬಾರದು ಅಂತ ಹೇಳಿದರೆ ಅವತ್ತಿನ ಕಾಲದಲ್ಲಿ ಪಕ್ಷ ಗೆಲ್ತಾ ಇರಲಿಲ್ಲ. ಇವತ್ತಿನ ಕಾಲದಲ್ಲಿ ನಮ್ಮ ಅವಧಿಯಲ್ಲಿ ನಾವು ಗೆಲ್ಲುವುದನ್ನು ಕಾಣ್ತಾ ಇದ್ದೇವೆ. ಮುಂದಿನ ದಿವಸಗಳಲ್ಲಿ ಮುಂದಿನ ಪೀಳಿಗೆಗೆ ನಾವು ಗೆಲುವನ್ನು ಅತ್ಯಂತ ಸುಲಭವಾಗಿ ಮಾಡುವುದರ ಮುಖಾಂತರ ನಮ್ಮೆಲ್ಲರ ಮಹತ್ತರವಾದ ಜವಾಬ್ದಾರಿಯನ್ನು ಮುಂದಿನ ಎಲ್ಲ ಚುನಾವಣೆಯಲ್ಲಿ ಮಾಡುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಪುತ್ತೂರಲ್ಲಿ ಮತ್ತೆ ನಾವು ಬೆಳೆಸುವಂತಹ ಒಂದು ಮಹತ್ತರವಾದ ಜವಾಬ್ದಾರಿಯನ್ನು ವಹಿಸಿಕೊಂಡು ಬಂದಿರುವಂತಹ ಈ ಕಾರ್ಯಕರ್ತರು ಯಾವುದೇ ಕಾರಣಕ್ಕೂ ಭಾರತೀಯ ಜನತಾ ಪಾರ್ಟಿ ಬೆಳಿಬೇಕಿದ್ದರೆ ಪಕ್ಷ ನಮಗೆ ಸೂಚನೆಯನ್ನು ಕೊಡ್ತದೆ, ಯಾವ ರೀತಿ ಪಕ್ಷವನ್ನು ಬೆಳೆಸಬೇಕು, ಆ ಪಕ್ಷದ ಒಂದಷ್ಟು ಸೂಚನೆಗಳಿರ್ತದೆ. ಇವತ್ತಿನ ಕಾಲದಲ್ಲಿ ನಾವು ಸದಸ್ಯತ್ವ ಅಭಿಯಾನ ಮುಖಾಂತರ ಈ ಪಕ್ಷದ ತಲೆಬೇರನ್ನು ಮತ್ತೆ ಗಟ್ಟಿಗೊಳಿಸುವಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲರೂ ಪಾಲ್ಗೊಂಡಿದ್ದೇವೆ. ಇನ್ನೇನು 15ನೇ ತಾರೀಕಿಗೆ 6 ವರ್ಷಕ್ಕೊಮ್ಮೆ ಬರುವಂತಹ ಸದಸ್ಯತ್ವದ ಅಭಿಯಾನವನ್ನು 6 ವರ್ಷಕ್ಕೊಮ್ಮೆ ಪೂರ್ಣ ನಾವು ಅದರಲ್ಲಿ ತೊಡಗಿಸಿಕೊಳ್ಳುವುದರ ಮುಖಾಂತರ ಎಲ್ಲ ಮತದಾರರನ್ನು ಪಕ್ಷದ ಕಾರ್ಯಕರ್ತರಾಗಿ ಬೆಳೆಸುವಂಥ ಮಹತ್ತರವಾದ ಜವಾಬ್ದಾರಿಯ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಈಗಾಗಲೇ ಭಾರತೀಯ ಜನತಾ ಪಾರ್ಟಿಯ ಪುತ್ತೂರು ವಿಧಾನಸಭಾ ಕ್ಷೇತ್ರದಲ್ಲಿ ಹತ್ತಿರ 32,000 ಕಾರ್ಯಕರ್ತರನ್ನಾಗಿ ನಾವು ನಮೂದಿಸಿದ್ದೇವೆ. ಇನ್ನೂ ಕೂಡ ಹತ್ತಿರ 25,000 ನಾವು ಮುಟ್ಲಿಕ್ಕಿದ್ದೇವೆ. ವಿಶೇಷವಾಗಿ ಮಾತುಗಾರಿಕೆಗಿಂತ ಸಂಘಟನೆಯ ಬಗ್ಗೆ ಎಷ್ಟು ಮಾತಾಡಿದ್ದು ಒಳ್ಳೆಯದಂತ ನನಗೆ ಅನಿಸ್ತದೆ. ಪುತ್ತೂರಿನ ಎಲ್ಲ ಗ್ರಾಮಗಳಲ್ಲಿಯೂ ಇಲ್ಲಿ ಬಂದಿರುವಂಥ ಎಲ್ಲ ಜವಾಬ್ದಾರಿಯುತ
ಭಾಜಪದ ಪದಾಧಿಕಾರಿಗಳು ನಮ್ಮ ಮನಸ್ಸಲ್ಲಿ ಒಂದು ಇವತ್ತಿನ ಈ ಸಭೆ ಮುಗಿದ ನಂತರ ಸ್ಪಷ್ಟವಾಗಿ ಯೋಚನೆ ಮಾಡಿಕೊಳ್ಬೇಕು. ನಮ್ಮ ಗ್ರಾಮಗಳಲ್ಲಿ ಯಾರೆಲ್ಲ ಈ ಮತದಾರರನ್ನು ಯಾವ ರೀತಿ ನಾವು ಪಕ್ಷಕ್ಕೆ ಸದಸ್ಯರ ರೂಪದಲ್ಲಿ ಸೇರ್ಪಡೆಗೊಳಿಸಬೇಕಂತ ಒಂದು ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಅತ್ಯಂತ ಉತ್ಸಾಹದಿಂದ ನಾವೆಲ್ಲರೂ ಮನೆ ಹೋಗುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಯನ್ನು ಬೆಳೆಸುವಂತಹ ಈ ಒಂದು ಮಹತ್ತರವಾದ 6 ವರ್ಷಕ್ಕೊಮ್ಮೆ ಬರುವಂತಹ ಸಂಘಟನಾ ಪರ್ವ ಕಾರ್ಯದಲ್ಲಿ ನಾವೆಲ್ಲರೂ ಯಾವುದೂ ತಪ್ಪನ್ನು ಮಾಡದೆ ಭಾರತೀಯ ಜನತಾ ಪಾರ್ಟಿಗೆ ಪುತ್ತೂರಲ್ಲಿ ಮತ್ತೆ ಒಂದು ಒಳ್ಳೆಯ ಶಕ್ತಿಯನ್ನು ಕೊಡುವಂತಹ ಕಾಲಘಟ್ಟದಲ್ಲಿ ನಾವೆಲ್ಲರೂ ಕೆಲಸವನ್ನು ಮಾಡಬೇಕಂತ ಹೇಳಿಕೊಳ್ಳುತ್ತಾ ಈ ವೇದಿಕೆಯಲ್ಲಿ ನಾವೆಲ್ಲರೂ ಇವತ್ತು ಅತ್ಯಂತ ಉತ್ಸಾಹದಿಂದ ಸಂಭ್ರಮದಿಂದ ಕಾರ್ಯಕ್ರಮವನ್ನು ಮಾಡಿದ್ದೇವೆ. ಈ ಸಂಭ್ರಮವನ್ನು ಯಾವತ್ತೂ ಕೂಡ ಮತ್ತೆ ಜೀವಂತವಾಗಿ ಉಳಿಸುವುದರ ಮುಖಾಂತರ ಭಾರತೀಯ ಜನತಾ ಪಾರ್ಟಿಗೆ BJPಯ ಭದ್ರಕೋಟೆ, ಹಿಂದುತ್ವದ ಭದ್ರಕೋಟೆ ಪುತ್ತೂರು ಅನ್ನೋದನ್ನು ನಾವೆಲ್ಲರೂ ಮತ್ತೆ ಸಾಬೀತುಪಡಿಸುವಂಥ ಮುಂದಿನ ಪರ್ವದಲ್ಲಿ ನಾವೆಲ್ಲರೂ ಕೈ ಜೋಡಿಸೋಣ ಅಂತ ಹೇಳಿಕೊಳ್ಳುತ್ತಾ ಈ ವ್ಯವಸ್ಥೆಯಲ್ಲಿ ಅತ್ಯಂತ ಕಳೆದ 20 ದಿವಸಗಳಿಂದ ಒಳ್ಳೆಯ ರೀತಿಯಲ್ಲಿ ಒಳ್ಳೆಯ ಸೂಚನೆಯನ್ನು ಒಳ್ಳೆಯ ರೀತಿಯಲ್ಲಿ ಪಾಲನೆ ಮಾಡುವುದರ ಮುಖಾಂತರ ಅನೇಕ ಬಾರಿ ನಿಮ್ಮನ್ನು ಸೇರಿಸಿರುವಂಥದ್ದು, ಅನೇಕ ಬಾರಿ ನಿಮ್ಮನ್ನು ಇಲ್ಲಿಗೆ ಬರಲಿಕ್ಕೆ ಹೇಳಿರುವಂಥದ್ದು, ಆ ಚುನಾವಣೆಯ ದಿವಸ ವಿಶೇಷವಾಗಿ ನಾವೆಲ್ಲರೂ 10:30 ಗಂಟೆ ಮೊದಲು ನಮ್ಮೆಲ್ಲರ ಮತವನ್ನು ಚಲಾವಣೆ ಮಾಡಬೇಕಂತ ಹೇಳಿಕೊಂಡಾಗ ಎಲ್ಲವನ್ನು ಅತ್ಯಂತ ಅಚ್ಚುಕಟ್ಟಾಗಿ ಪಾಲಿಸುವುದರ ಮುಖಾಂತರ ಒಂದು ಅಭೂತಪೂರ್ವವಾದಂಥ ಗೆಲುವನ್ನು ಪುತ್ತೂರಲ್ಲಿ ನಾವು ಕಾಣುವುದಕ್ಕೆ ಕಾರಣೀಭೂತರಾದಂಥ ಎಲ್ಲ ದೇವದುರ್ಲಭ ಕಾರ್ಯಕರ್ತರನ್ನು ಅತ್ಯಂತ ಮಂಡಲದ ಅಧ್ಯಕ್ಷನ ನೆಲೆಯಲ್ಲಿ ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಅಭಿನಂದಿಸ್ತೇನೆ. ಬಂದಿರುವಂಥ ಎಲ್ಲ ಪದಾಧಿಕಾರಿಗಳು ಇವತ್ತು ಉಪಹಾರ ಭೋಜನದ ವ್ಯವಸ್ಥೆಯನ್ನು ನಾವು ಮಾಡಿದ್ದೇವೆ. ಎಲ್ಲರೂ ಕೂಡ ಭೋಜನವನ್ನು ಸ್ವೀಕರಿಸಿಕೊಂಡು ಹೋಗುವುದರ ಮುಖಾಂತರ ಈ ಒಂದು ಸಭೆಯನ್ನು ಚಂದ ಮಾಡಿಕೊಟ್ಟಂಥ ಎಲ್ಲ ಕಾರ್ಯಕರ್ತರಿಗೆ BJPಯ ಎಲ್ಲ ಪುತ್ತೂರು ಕ್ಷೇತ್ರದ ಪದಾಧಿಕಾರಿಗಳ ಪರವಾಗಿ ಅತ್ಯಂತ ಧನ್ಯತಾಭಾವನೆಯ ಧನ್ಯವಾದವನ್ನು ನಾನು ಸಮರ್ಪಿಸ್ತಾ ಈ ಕಾಲಕ್ಕಾಗಿ ವಂದಿಸ್ತೇನೆ. ಕೃತಜ್ಞತೆಗಳು ಸರ್. ಮುಂದಕ್ಕೆ ನಮ್ಮ ಕಿಶೋರಣ್ಣನಿಗೆ ನಮ್ಮ ತಂಡವಾಗಿ ಪಂಚಾಯತ್ಗಳ ಹೆಸರನ್ನು ನಾವು ಕರೀತೇವೆ. ಆ ಸಂದರ್ಭದಲ್ಲಿ ತಂಡವಾಗಿ ಬಂದು ನಮ್ಮ ಪುತ್ತೂರು ಎಲ್ಲ ತಂಡವಾಗಿ ಬಂದು ಅವರನ್ನು ಅಭಿನಂದಿಸಬೇಕು. ನಂತರ ವಿಟ್ಲ ಪಟ್ಟಣ ಪಂಚಾಯತ್, ತದನಂತರ ನಮ್ಮ ಈ ಕಾರ್ಯಕ್ರಮಕ್ಕೆ ಈಗಾಗಲೇ ನಮ್ಮ ಜೊತೆ ಸೇರಿರುವಂಥ ಜಿಲ್ಲೆಯ ಅಧ್ಯಕ್ಷರಾದಂಥ ಸತೀಶ್ ಕುಂಪಲ್ರವರಿಗೆ, ಅದೇ ರೀತಿ ನಮ್ಮ ಹಿರಿಯರಾಗಿರುವಂಥ ಪ್ರತಾಪ್ ಸಿಂಹ ನಾಯಕರವರಿಗೆ, ನಿಕಟಪುರ ಶಾಸಕರಾಗಿರುವಂಥ ಸಂಜಯ್ ಮಠಂದೂರವರಿಗೆ, ನಮ್ಮ ಮಾಜಿ ಶಾಸಕರಾಗಿರುವಂಥ ಮಲ್ಲಿಕಾ ಪ್ರಸಾದ್ರವರಿಗೆ, ನಮ್ಮ 2 ಮಂಡಲದ ಅಧ್ಯಕ್ಷರುಗಳಿಗೆ, ವೇದಿಕೆಯಲ್ಲಿರುವಂಥ ಎಲ್ಲ ಪ್ರಮುಖರಿಗೆ ಒಂದೇ ಮಾತಿಂದ ಧನ್ಯವಾದ ಅರ್ಪಿಸ್ತಾ ಮುಂದಕ್ಕೆ ಗೌರವ ಅರ್ಪಿಸುವಂಥ ಕಾರ್ಯಕ್ರಮ. ವಿಟ್ಲ ಪಟ್ಟಣ ಪಂಚಾಯತ್ ಆದ ನಂತರ ಬನ್ನೂರು ಪಂಚಾಯತ್, ಕೋಡಿಮಾಡಿ ಪಂಚಾಯತ್, ನಿಖಿಲಾಡಿ ಪಂಚಾಯತ್, ಉಪ್ಪಿನಂಗಡಿ ಪಂಚಾಯತ್, ಬಜತ್ತೂರು ಪಂಚಾಯತ್, ಹಿರಬಂಡಾಡಿ ಪಂಚಾಯತ್, ಕೊಲ್ತಿಗೆ ಪಂಚಾಯತ್, ಕೈಯೂರು ಪಂಚಾಯತ್, ಕೆದಂಬಾಡಿ ಪಂಚಾಯತ್, ಈ ರೀತಿಯಾಗಿ ತಂಡವಾಗಿ ಒಂದೊಂದೇ ಪಂಚಾಯತ್ನವರು ಬಂದು ತಮ್ಮ ಕಿಶೋರಣ್ಣನಿಗೆ ಗೌರವವನ್ನು ಅರ್ಪಿಸಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಅದೇ ರೀತಿ PLD ಬ್ಯಾಂಕ್ ವತಿಯಿಂದ ಕೂಡ ಗೌರವ ಅರ್ಪಣೆ ಇದೆ. ಅದೇ ರೀತಿ ಊಟದ ವ್ಯವಸ್ಥೆಗೆ ಬಡಿಸುವ ಜವಾಬ್ದಾರಿಯನ್ನು ಎತ್ತುಕೊಂಡಿರುವಂಥ ಪ್ರಮುಖರು ಆ ಬಡಿಸುವಲ್ಲಿಗೆ ಹೋಗಬೇಕಾಗಿ ವಿನಂತಿಯನ್ನು ಮಾಡ್ತಿದ್ದೇವೆ. ಯಾರ್ಯಾರು ಕಿಶೋರಣ್ಣನಿಗೆ ಗೌರವವನ್ನು ಅರ್ಪಿಸಿ ತಕ್ಷಣ ಊಟದಲ್ಲಿ ಹೋಗಿ ಊಟವನ್ನು ಮಾಡ್ತಾ ತಮ್ಮ ಮನೆಗೆ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಕೆದಂಬಾಡಿ ಪಂಚಾಯತ್, ನೆಟ್ಟಣಿಗೆ ಮುಟ್ನೂರು ಪಂಚಾಯತ್, ಬಡಗಣ್ಣೂರು ಪಂಚಾಯತ್, ಹರಿಹಡ್ಕ ಪಂಚಾಯತ್, ಪಾಣಾಜೆ ಪಂಚಾಯತ್, ನಿಡ್ಪಲಿ ಪಂಚಾಯತ್, ಬೆಟ್ಟಂಪಾಡಿ, ಒಲಮುಗ್ರು, ಆರ್ಯಪ್ಪು, ಮುಂಡೂರು, ನರಿಮುಗ್ರು, ಬಲ್ನಾಡು, ಗುಡಿಪ್ಪಾಡಿ, ಕಬಕ್ಕ, ಕೆದಿಲ, ಇಡಿಕಿದು, ವಿಟ್ಲಮುಟ್ನೂರು, ಮಾಣಿಲ, ಪೆರುವಾಯಿ, ಅಲಿಕೆ, ಕೇಪು, ಪುಣಚ ಹಾಗೂ ಅವರ ಸಮಾಜ ಬಾಂಧವರು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಲಿದ್ದಾರೆ. ದಯವಿಟ್ಟು ಯಾರು ಕೂಡ ಅಲ್ಲಿ
ಗೊಂದಲವನ್ನು ಮಾಡಬೇಡಿ, ತಂಡವಾಗಿ ಬಂದು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಬೇಕಾಗಿ ತಮ್ಮಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ವೇದಿಕೆಯ ಹಿಂದುಗಡೆಯ ಸಭಾಂಗಣದಲ್ಲಿ ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಊಟವನ್ನು ಬಡಿಸುವಂಥ ಮಹಿಳಾ ಮೋರ್ಚಾದ ಎಲ್ಲ ಕಾರ್ಯಕರ್ತರು ತಕ್ಷಣ ಆ ಸಭಾಂಗಣದ ಒಳಗೆ ತೆರಳಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಭಿನಂದಿಸಿದ ಹೂಗುಚ್ಛ ನೀಡಿರ್ತಕ್ಕಂಥ ಜನಪ್ರತಿನಿಧಿಗಳು, ಪಕ್ಷದ ಪ್ರಮುಖರು ಉಳಿದವರಿಗೆ ಅವಕಾಶವನ್ನು ಮಾಡಿಕೊಡಬೇಕಾಗಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪುಣಚ ಮಹಾಶಕ್ತಿ ಕೇಂದ್ರದ ಎಲ್ಲ ಶಕ್ತಿ ಕೇಂದ್ರದ ಪ್ರಮುಖರು ಒಂದು ಕಡೆ ಸೇರಿ ಒಟ್ಟಾಗಿ ಅಭಿನಂದಿಸಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಅಭಿನಂದಿಸಿದ ಪಕ್ಷದ ಮತ್ತು ಜನಪ್ರತಿನಿಧಿಗಳು ಆದಷ್ಟು ಬೇಗ ಉಳಿದವರಿಗೆ ಅವಕಾಶವನ್ನು ಮಾಡಿಕೊಡಬೇಕು. ಈಗಾಗಲೇ ತಡವಾಗಿದೆ, ಉಳಿದವರಿಗೂ ಕೂಡ ಅವಕಾಶವನ್ನು ಮಾಡಿಕೊಡಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ದಯವಿಟ್ಟು ವೈಯಕ್ತಿಕವಾಗಿ ಯಾರ್ಯಾರು ಫೋಟೋ ತೆಗಿಬೇಕಾ ಅವರು ಮತ್ತೆ ಸಂಜೆವರೆಗೆ ನಮ್ಮ ಜೊತೆ ಇದ್ದಾರೆ, ಮತ್ತೆ ತೆಗಿಬಹುದು. ದಯವಿಟ್ಟು ಪಂಚಾಯತ್ನವರಿಗೆ ಅವಕಾಶವನ್ನು ಮಾಡಿಕೊಡಿ. ತಂಡವಾಗಿ ಬಂದಿರುವಂಥ ಪಂಚಾಯತ್ಗಳಿಗೆ ದಯವಿಟ್ಟು ಅವಕಾಶವನ್ನು ಮಾಡಿಕೊಡಿ. ಅಭಿನಂದಿಸಿ ಕೆಳಗೆ ಬನ್ನಿ, ಅಲ್ಲೇ ನಿಲ್ಬಾರ್ದು. ಪಂಚಾಯತ್ ಅವಕಾಶ ಮಾಡಿ. ಗ್ರಾಮದಿಂದ ದಯವಿಟ್ಟು ದೂರದ ಗ್ರಾಮಗಳಿಂದ ಬಂದವರಿದ್ದಾರೆ, ಅವರಿಗೆ ಅವಕಾಶವನ್ನು ಮಾಡಿಕೊಡಿ ದಯವಿಟ್ಟು. ಅಲ್ಲಿ ಕೆಳಗೆ ಬನ್ನಿ.
ಊಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಯಾರು ಊಟ ಮಾಡದೆ ಹೋಗಬಾರದು, ಎಲ್ಲರೂ ಕೂಡ ಊಟ ಮಾಡಿಯೇ ಸಭಾಂಗಣದಿಂದ ತೆರಳಬೇಕು ಅಂತೇಳಿ ವಿನಂತಿಯನ್ನು ಮಾಡ್ತಾ ಇದ್ದೇವೆ.
ಬದುಕು ನೀ ನನಗೆ ಬೇಕೇ ಬೇಕು. ನೀ ಸಿಗು 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 ದೂರಾಗದೆ, ತಗೋ 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 ಜೀವ ನಿನ್ನದೇ. ಜೊತೆ ಜೊತೆಯಲ್ಲಿ ಕಳೆದ ಗಳಿಗೆ ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ನಿಂತರೆ ಹೀಗೆ ಮುಂದೆ ನೀನು ಸೋಲದೆ ನಂಗೆ ದಾರಿಯೇನು. ನನ್ನೆದೆಯಾಗಿ ನೆಲಕ್ಕೆ ಮಳೆಯಾದೆ ನೀರು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ. ಇದೇನಿದು ಇದೇನಿದು ಸುಮಧುರ ಸುಮಧುರ ಸಮಾಗಮ ಸಮಾಗಮ. ಇದೇನಿದು 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 ಅಣು ಅಣು ಘಮ 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 ಘಮ. ತುಮ್ ತದುಮ್ 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 ತದಿಮ್ ದಿಮ್ ಸರಿ ಗಮ ತುಮ್ ತದುಮ್ 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 ತದಿಮ್ ದಿಮ್ ದಿಮ್. ಕ್ಷಮಿಸು ಕ್ಷಮಿಸು ದಯಮಾಡಿ
ಬೆಚ್ಚಗುಳಿ ಕೊಡುತ್ತಿದೆ ಕದನ, ಇದು ಹರಿಯದ ಶರದಿಯ ಮತನ, ಇದು ಕ್ಷಣ ಜನಿಸುವ ಮರಣ, ಇದು ಪುನಃ ಪುನಃ ಬಯಸುವ ಮಿಲನ, ಇದು ಈಗ ನಾನಿನ್ನ ಪ್ರೇಮ ಕೈದಿ, ತೋಳಲಿ ಹೀಗೆ ಆಗಿ ಬಂದಿ, ಇಡೀ ಜನುಮ ಹೀಗೇನೆ ಕಳೆವಾಸೆ ಇಂದು. ಮತ್ತೆ 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 ಮುದ್ದು ಮೋಹಕ್ಕೆ ಮರುಳಾದೆ ಮನಸಾರೆ, ಗೊತ್ತೇ ಆಗುತ್ತಿಲ್ಲ ಏನು ಮಾಡಲಿ, ಆಗೋಯ್ತು ಮನಸೂರೆ. ಇದೇನಿದು ಇದೇನಿದು ಸುಮಧುರವೇ ಸಮಾಗಮ, ದಯ್ಯಾರೆ ದಯ್ಯಾರೆ ದಯ್ಯಾರೆ, ಪ್ರೀತಿಸೋರು ಎಲ್ಲಾರು ಹುಚ್ಚರೇ, ದಯ್ಯಾರೆ ದಯ್ಯಾರೆ ದಯ್ಯಾರೆ, ನೋವನ್ನು ಮುಚ್ಚಿಟ್ಟು ನಗ್ತಾರೆ, ಹೇಳೋದೇನೆ ಬೇರೆ ನಿಜ ಭಾವನೆಯೇ ಬೇರೆ, ತ್ಯಾಗವೇನ ಪ್ರೀತಿ ಎಂದರೆ. ಚೂರು ನನ್ನ ಮನ್ನಿಸು, ಹೇಗೋ ನನ್ನ ಪ್ರೀತಿಸು, ನಸು ನಗು ಇರೋ ಈ ಮುಖ, ಬರೀ ಬರೀ ಹುಸಿಯ ನಾಟಕ, ಎದೆಯ ತುಂಬ ಒಂದೇ ಸೂತಕ. ಚೂರು ನನ್ನ ಮನ್ನಿಸು, ಹೇಗೋ ನನ್ನ ಪ್ರೀತಿಸು, ದಯ್ಯಾರೆ ದಯ್ಯಾರೆ ದಯ್ಯಾರೆ, ಪ್ರೀತಿಸೋರು ಎಲ್ಲಾರು ಹುಚ್ಚರೇ, ದಯ್ಯಾರೆ ದಯ್ಯಾರೆ ದಯ್ಯಾರೆ, ನೋವನ್ನು ಮುಚ್ಚಿಟ್ಟು ನಗ್ತಾರೆ, ಹೇಳೋದೇನೆ ಬೇರೆ ನಿಜ ಭಾವನೆಯೇ ಬೇರೆ, ತ್ಯಾಗವೇನ ಪ್ರೀತಿ ಎಂದರೆ. ನಿಂತಿರುವೆ ನೋಡು ನಾ ಬಿಟ್ಟು ಹೋದೆ ಎಲ್ಲೋ ನೀನು ಅಲ್ಲಿ, ನಿಂದೆ ದಾರಿ ಕಾಯುವೆ ದಾರಿ ಕಟ್ಟಿಕೊಂಡು ಇನ್ನು ಇಲ್ಲಿ, ಇರುತ್ತೇನೆ ಜೊತೆ ನೀನು, ಬದುಕೋಕೆ ನಾ ಕಲಿತಿಲ್ಲ, ನಸು ನಗು ಇರೋ ಈ ಮುಖ, ಬರೀ ಬರೀ ಹುಸಿಯ ನಾಟಕ, ಎದೆಯ ತುಂಬ ಒಂದೇ ಸೂತಕ. ಚೂರು ನನ್ನ ಮನ್ನಿಸು, ಹೇಗೋ ನನ್ನ ಪ್ರೀತಿಸು, ದಯ್ಯಾರೆ ದಯ್ಯಾರೆ ದಯ್ಯಾರೆ,
ತನ್ನ ತನ್ನರ ತನ್ನ ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ ಯಾವ ಊರಿನ ರಾಜನೋ ಹೊತ್ಕೊಂಡ್ ಹೋಗಕ್ ಬಂದವನು ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ ರಾಮ 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 ಅಯ್ಯೋ ರಾಮ 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 ಎಷ್ಟು ಚಂದ ಕಾಣ್ತಾವನೋ ಯಾವ ಜನ್ಮದ್ ಬಂದಾನೋ ಸಪ್ತಪದಿ ತುಳ್ಕೊಂಡ್ಬಿಟ್ಟ ರಾಮ 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 ಅಯ್ಯೋ ರಾಮ 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 ಇವನ ಹಿಂದೆ ಹೋಗ್ತೀನಿ ಮನೆ ಹುಡುಗಿರು ಕಾಯ್ತಾರೆ ಇವ್ರಿಗೆ ಕದ್ದು ಕದ್ದು ನೋಡ್ತೀನಿ ರಾಣಿಯ ಆಸೆನ ತಮ್ಗೆ ಎಂತ ಸೆಳೆದ ಏನೋ ತುಡಿತ ನನ್ನ ಲೈಫ್ ಕೃಷ್ಣ ಇವ್ನೋ ರಾಧೆ ನಾನು ಅನ್ನಿಸ್ತೈತೆ ಇವ್ನ ನಂಗೆ ಗಂಟ ತಪ್ಪ ರಾಮ 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 ಅಯ್ಯೋ ರಾಮ 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 ಅಯ್ಯೋ ರಾಮ 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 ಯಾವ ಊರಿನ ರಾಜನೋ ಹೊತ್ಕೊಂಡ್ ಹೋಗಕ್ ಬಂದವನು ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ ರಾಮ 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 ಅಯ್ಯೋ ರಾಮ 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 ಹರೇ ಕೃಷ್ಣ 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 ಯಾವ್ದು ಕೃಷ್ಣ ಹರೇ ರಾಮ ಕೃಷ್ಣ ರಾಮ ಕೃಷ್ಣ ಯಾವ್ದು ಕೃಷ್ಣ ಯಾವರ ಇಲ್ಲ ಯಾರಿಗೂ ಬಿದ್ದೇ ಇಲ್ಲ ಇವನ ನೋಡಿ ಡಿಸ್ಟರ್ಬ್ ಆಗ್ಬಿಟ್ನಲ್ಲ ಎಡಮಟ್ಟು ಎಲ್ಲ ಇರ್ಬೋದಲ್ಲ ಸ್ವಲ್ಪ ಹತ್ರ ಬರ್ಬೋದಲ್ಲ ಮುತ್ತು ಗಿತ್ತು ನಾನು ಕೇಳೋದಿಲ್ಲ ಕೊಟ್ರು ಪರವಾಗಿಲ್ಲ ನೋಡಿ ಮೇಡ್ ಫರ್ ಈಚ್ ಅದರ್ ಅಂತಾರೆ ಎಲ್ಲ ಅಯ್ಯೋ ಹಿಂಗೆ ಅರ್ಥ ಆಗ್ತಾನೆ ಇಲ್ಲ ದಿನವೂ ಕನಸು ಎಲ್ಲ ಸೊಗಸು ನಿನ್ನ ಪಾಲ್ಯ ಲಕ್ಷ್ಮಿ ನಾನು ರನ್ನ ಸ್ವಾಮಿ ನಂಗೆ ನೀನು ಒಳ್ಳೆ ಬುದ್ಧಿ ನೀಡೋ ಹಿಂಗೆ ರಾಮ 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 ಅಯ್ಯೋ ರಾಮ 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 ಅಯ್ಯೋ ರಾಮ 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 ಯಾವ ಊರಿನ ರಾಜನೋ ಹೊತ್ಕೊಂಡ್ ಹೋಗಕ್ ಬಂದವನು ನೋಡ್ತಿದ್ದಂಗೆ ಕಳ್ದೋಗ್ಬಿಟ್ಟೆ ರಾಮ 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 ಅಯ್ಯೋ ರಾಮ 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 ಅಯ್ಯೋ ರಾಮ 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 ತನ್ನ ತನ್ನರ ತನ್ನ ನಾರೆ ತನ್ನ ತನ್ನರನ ಆಹಾ ತನ್ನ ತನ್ನರ ನನ್ನ ನಾರೆ ತನ್ನ ನನ್ನ ನೀನೇ ದೊರೆತ ಮೇಲೆ ಬೇರೆ ಕನಸಿಗೆ ಜಾಗ ಎಲ್ಲಿದೆ ಜೀವವೇ ನನ್ನ ಎಲ್ಲ ನಾಡೆ ನಿನ್ನ ಜೊತೆಯಲೇ ನಿಂಗೆ ಮೀಸಲು ಜೀವವೇ ಹಿಡಿಯೋದು ಬಾಕಿ ನಂಗೆ ಈಗ ಹುಚ್ಚು ಇಂಥ ಖುಷಿಯಲಿ ಎಂದೆಂದು ನೀನು ನನ್ನೋನು ಎಂಬ ಜಂಬ ಎದೆಯಲಿ ನಿನ್ನೆಲ್ಲ ನಿಮಿಷದಲ್ಲೂ ಪಾಲು ನಂಗಿರಲಿ ನೀನೇ ದೊರೆತ ಮೇಲೆ ಬೇರೆ ಕನಸಿಗೆ ಜಾಗ ಎಲ್ಲಿದೆ ದೇವವೇ ನಿನಿ ಸಾ ಸಾ ಸ ನಿನಿ ಸಾ ಸಾ ನಿ ದ ನಿ ಸಾ ಗ ಮ ಸಾ ಆ ದಾ ಗ ಮ ದಾ ದಾ ದ ದ ದ ಮ ಮ ಗ ಗ ಸ ಸ ನಿ ನಿ ಸ ಸ ಗ ಗ ಮ ಮ ದ ದ ನಿ ಸ ದಾ ದ ನಿ ಸ ನಿ ದ ನಿ ದ ಆ ಸ ಗ ಗ ಮ ಮ ದ ದ ನಿ ನಿ ಸ ದ ನಿ ಮ ದ ಗ ಮ ಸ ಮ ದ ನಿ ಸ ಹೃದಯ ಹೃದಯ ಬೆರೆತಾಗಿದೆ
ನಮ್ಮದೊಂದೇ ಹಾಡು ಗಳಿಸಿ ಉಳಿಸಿ ಕಟ್ಟೋಣ ಬಾ ನಮ್ಮ ಪುಟ್ಟ ಗೂಡು. ನೋವು ನಲಿವು ಏನಾದರೂ ಸಮ ಪಾಲು ಕೊಡು, ಸರಸ ವಿರಸ ಸಮವಾಗಿಯೇ ಇರಲಿ ಬಿಡು. ಸಿಹಿ ಮುತ್ತು ನೀಡಬೇಕು ನೀನು ಗಂಟೆಗೆ ನೂರು, ಕ್ಷಮೆ ನೀನು ಕೇಳಬೇಕು ತಪ್ಪು ಯಾರದೇ ಆದರೂ. ಜೊತೆಯಾಗಿ ಎಲ್ಲೂ ಕಾಣಬೇಕು ನಮ್ಮ ಹೆಸರು. ನೀನೇ ದೊರೆತ ಮೇಲೆ ಬೇರೆ ಕನಸಿಗೆ ಜಾಗ ಎಲ್ಲಿದೆ ಜೀವವೇ. ನನ್ನ ಎಲ್ಲ ನಾಡೆ ನಿನ್ನ ಜೊತೆಯಲೇ ನಿಂಗೆ ಮೀಸಲು ಜೀವವೇ. ಲೈಲ್ಯಾಂಡು ಗಾಡಿ ಹತ್ತಿ ಬಂತೊಂದು ಕಲಾಕೃತಿ, ಸರ್ವಾಂಗ ನರಂ ಐತಿ, ಸೌಂದರ್ಯ ಗರಂ ಐತಿ. ಹೈ ಕ್ಲಾಸು ಹಂಸ ನಡಿಗೆ ಹಲ್ಲಂಡೆ ವಂಶ ಬೆಡಗಿ, ಸುತ್ತಳತಿ ಮೊಸರು ಗಡಿಗೆ ಸವಿನಂತಿ ಕೇಳ ಹುಡುಗಿ. ಸೊಂಟ ಸುಮುಖ ಯಾಕ ಬಿಡುತ್ತಿ ಯಾಕ ಬಿಡುತ್ತಿ ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ. ನಿಮ್ಮ ನೋಡಕ ಬಂದನಿ ಭಾವ, ನನ್ನ ಶಿಷ್ಟರು ಬಾಯ್ ಫ್ರೆಂಡ್ ನೀವ. ಯಾವ್ಯಾಕ ಇಟ್ಕೊತೀರಿ ಅದ್ಯಾಕ ನಿಂತು ಬಲ್ರಿ, ಕಿಸ್ತು ಕೊಟ್ರಿ ಒಂದ ಸರತಿ ಒಂದ ಸರತಿ. ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ. ಹಟ್ಟಿಗೂ ಕೊಬ್ಬಿರೆಣ್ಣಿ ಸಲಿ ಕಟ್ಟೋರ್ಬೇಕಾಗೈತಿ, ಹೀಟಾಗೈತಿ ಹೀಟಾಗೈತಿ. ಉಭಯ ಕುಸ್ಲು ಪ್ರೇವತಿ ಕುಂತು ಮಾತಾಡೋರು ಬೇಕಾಗೈತಿ ಬೇಕಾಗೈತಿ. ಆ ಟೈಪು ಆಹ್ವಾನ ಕೊಡಬ್ಯಾಡ್ರಿ, ನಮಗೆ ದಮ್ಮು ಏರ್ತೈತಿ ಧಡಕನ್ನು. ನಮ್ದು ಏನ ಇದ್ರು ಮನೆಯೂಟ, ತಿನ್ನಂಗಿಲ್ಲ ಹೊರಗ ಗುಲ್ಕನ್ನು. ಪುಷ್ಪವತಿ ನೋವನ ಬ್ಯಾಡ್ರಿ ನೋವಾಗತಿ. ಎಸ್ ಅಂದ್ರು ತ್ರಾಸಕತಿ, ನೋ ಅಂದ್ರು ತ್ರಾಸಕತಿ. ಬ್ಯಾಕು ಬಳಗು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ. ಅಕ್ಕನರವಿಕೆ ತೊಟ್ಟಾಗೆಲ್ಲ ನೀವ ನೆನಪಾಕಿರಿ ಭಾವ. ಬೇಗೋ ಬೇಗೋ ಆಗೋಕೆ ನೀ ತಡಕಳ್ಳದ ಇಲ್ಲ ಜೀವ. ಬುಲ್ಬುಲ್ಲು ಬರುತ್ತಾಳ, ಬಾಯ್ ತುಂಬ ಬೈತಾಳ, ನಿಂಗೆರಡು ಬಿಡ್ತಾಳ, ನನ್ನ ಎಳ್ಕೊಂಡು ಹೋಗ್ತಾಳ. ಎದಿ ಹತ್ರ ಯಾಕೆ ಬರುತ್ತಿ, ಏದುಸಿರ ಯಾಕೆ ಬಿಡುತ್ತಿ, ಅಲಿ ಹತ್ರ ಯಾಕೆ ಜಿಗಿತಿ, ಕಿವಿ ಹತ್ರ ಯಾಕೆ ನಗತಿ. ಬಾಡಿ ಬಳಕು ಯಾಕೆ ಬಿಡುತ್ತಿ ಯಾಕೆ ಬಿಡುತ್ತಿ ಶೇಕಿ ಪುಷ್ಪವತಿ, ಶೇಕಿ ಪುಷ್ಪವತಿ, ಶೇಕಿ
ಒಂದು ಸಣ್ಣ ಕತೆ ಹೇಳ್ತೀನಿ. ಒಂದು ಸುಂದರವಾದ ಮಾವಿನ ಮಂಡ್ಯ